जयो माधव माधव कुंज बिहारी जयो राधा माधव कुंज बिहारी जयो गोपी जन वल्लभा गिरिराजधारी जयो गोपी जन वल्लभा गिरिवरधारी यशोधनन्दन व्रज जनरञ्जन यशोधनन्दन व्रज जनरञ्जन यमुनातीरावनचारी यमुनातीरावनचारी जयो राधा माधव कुंज बिहारी जयो राधा माधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम हरे राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः नमो ओं विष्णुपादाय कृष्णप्रेष्ठाय भूतले श्रीमदे भक्तिवेदांत स्वामिनिति नामिने नमस्ते सरस्वते देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಹರೇ ಗೋವಿಂದ ಕೃಷ್ಣ ಅವರು ಮಾತಾಜಿ. ಇಸ್ಕಾನ್ನಿಂದ ಆಯೋಜಿಸಿರುವ ಎರಡನೇ ಹಂತದ ಭಗವದ್ಗೀತೆ ತರಗತಿಗೆ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ.
ಕ್ಷಮಿಸಿ. ಹರೇ ಕೃಷ್ಣ, ಕ್ಷಮಿಸಿ. ಓಕೆ, ನಿನ್ನೆ ಅರೂಪ ಮಾತಾಜಿ ನಿಮ್ಗೆ ಯಾವ ಅಧ್ಯಾಯದ ಬಗ್ಗೆ ತಿಳಿಸ್ಕೊಟ್ರು? ಗುಣತ್ರಯ ವಿಪಾಕ ಯೋಗ ಅಂತ. ಗುಣತ್ರಯ ವಿಭಾಗ ಯೋಗದಲ್ಲಿ ನೀವೇನೆಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ? ಹರೇ ಕೃಷ್ಣ. ಹೇಳ್ತೀರಾ ಪ್ರಭುಜಿ? ಇಲ್ಲ ವಿನೋದ್ ಪ್ರಭುಜಿ ಮಾತಾಜಿ, ಇಲ್ಲ ನೀವು ಹೇಳಿ ಮಾಡ್ತೀವಿ. ಹೇಳ ಪ್ರಭುಜಿ. ಅದ್ರ ಮಾತಾಜಿ, ಗುಣತ್ರಯ ವಿಭಾಗ ಯೋಗ ಅಂದ್ರೆ ಗುಣತ್ರಯ, ಮೂರು ಗುಣಗಳು, ಸಾತ್ವಿಕ, ರಾಜಸ, ತಾಮಸ ಎಂಬ ಮೂರು ಗುಣಗಳನ್ನು ನಾವು ಪ್ರಕೃತಿಗೆ ಬರ್ಬೇಕಾದ್ರೇನೆ ಸೃಷ್ಟಿ ಆದಾಗ 3 ಜನ್ಮದಿಂದ ಬರುತ್ತೆ. ಜೀವಿಗಳ ಬಂಧನ ಇದು 3 ತರ, ಇದು ಚಿನ್ನದಾಗ್ಲಿ, ಕಬ್ಬಿಣದ್ದಾಗ್ಲಿ, ಬೆಳ್ಳಿದಾಗ್ಲಿ ಯಾವುದೇ ತರದ್ ಅಂದ್ರೆ ಬಂಧನಗಳು ಇದ್ರೂ ಕೂಡ 3 ಕೂಡ ಆ ತರ ಸಾತ್ವಿಕ ಆಗ್ಲಿ, ರಾಜಸ ಆಗ್ಲಿ, ತಾಮಸ ಆಗ್ಲಿ ಅದು ಬಂಧನನೇ. ಅದನ್ನು ಮೀರಿ ನಾವು ಶುದ್ಧ ಸತ್ವ ಸ್ಥಿತಿಗೆ ಬರ್ಬೇಕಂತ ಹೇಳಿದ್ರು ಮಾತಾಜಿ. ಮತ್ತೆ ಸೃಷ್ಟಿಯ ಮೂಲ ಬೀಜ ಶ್ರೀಕೃಷ್ಣ ಪರಮಾತ್ಮ ಆದ್ರೂ ಕೂಡ ಹೇಗೆ ನಾವು ಕನ್ಸ್ಟ್ರಕ್ಷನ್ ವರ್ಕ್ ಅನ್ನು ಹೀಗೆ ಒಂದು ಬಿಲ್ಡಿಂಗ್ ಎಕ್ಸಾಂಪಲ್ ಆಗಿ ಅವ್ರು ಕೊಟ್ಟಿದ್ರು, ಹಾಗೆ ಸದಾಶಿವ ಮತ್ತು ದುರ್ಗಾ ಮಾತಾ ಅವರಿಗೆ ಎಲ್ಲವನ್ನು ಈ ಭೂಲೋಕವನ್ನು ನೋಡ್ಕೊಳ್ಳೋದಿಕ್ಕೆ ಅಂತ ಹಾಗೆ ಆ ತರದೊಂದು ಕಲ್ತಿದೀವಿ ಮಾತಾಜಿ. ಮತ್ತೆ ಹೇಗೆ ಇದರಿಂದ ನಾವು 3 ಗುಣಗಳಿಂದ ಹೊರಗೆ ಬರ್ಬೇಕು, ಸತ್ಸಂಗ, ಕೀರ್ತನೆ, ದೇವರಿಗೋಸ್ಕರ ಪ್ರಸಾದ ಮಾಡುದು, ದೇವರಿಗೆ ಎಲ್ಲ ನಮ್ಮ ಇಂದ್ರಿಯಗಳನ್ನೆಲ್ಲ ದೇವರ ಇದಕ್ಕೆ, ಮತ್ತೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ದೇವರದನ್ನೇ ಕೃಷ್ಣ ಪರಮಾತ್ಮನ ನೆನೆಸ್ಬೇಕು. ಸತ್ವದವರು ಯಾವಾಗ್ಲೂ ಸರಿಯಾಗಿ ಇರ್ತಾರೆ, ರಜೋಗುಣದಲ್ಲಿ ಲೋಭಿಗಳಾಗಿರ್ತಾರೆ, ಮತ್ತು ಹುಟ್ಟು ಸಾವು ಅಂದ್ರೆ ಆ ಚಕ್ರದಲ್ಲಿ ತಮೋ ಗುಣದಲ್ಲಿ ಪ್ರಾಣಿ ವರ್ಗ, ಮೂರ್ಖ, ಹುಚ್ಚ, ಭ್ರಾಂತಿ ಆ ತರ ಎಲ್ಲ ಆಗಿ ಹೀನ ಇದ್ರಲ್ಲಿ ತಮೋ ಗುಣದಲ್ಲಿ ಆ ತರ ಜನ್ಮಕ್ಕೆ ಬರ್ತೇವೆ. ಆಮೇಲೆ ನಮ್ಮ ಅಂತಿಮ ಗುರಿ ಏನಿದ್ರುನು ಶುದ್ಧ ಸತ್ವ ಒಂದು ಸ್ಥಿತಿಗೆ ಹೋಗಿ ತಲುಪಬೇಕು ಅನ್ನೋದನ್ನ ನಾವು ಕಲ್ತಿದ್ದೀವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ನೀವು ಸತ್ವಗುಣ, ರಜೋಗುಣ, ತಮೋಗುಣಗಳ ಬಗ್ಗೆ ತಿಳ್ಕೊಂಡ್ರೆ, ಸತ್ವಗುಣದಲ್ಲಿ ಇರುವಂತವ್ರು ಪೂರ್ಣ ಜ್ಞಾನವನ್ನ ಪಡೆದಿರ್ತಾರೆ, ರಜೋಗುಣದಲ್ಲಿ ಇರುವಂತವರಿಗೆ ತೀರದ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವರು ಸದಾ ಕರ್ಮದಿಂದ ಬಂಧಿತರಾಗಿರ್ತಾರೆ. ತಮೋಗುಣದಲ್ಲಿ ಇರುವಂತವ್ರು ಹುಚ್ಚು, ಭ್ರಾಂತಿ, ಸೋಮಾರಿತನ ಆ ರೀತಿ ಇರೋದ್ರಿಂದ ಅವರು ಅಜ್ಞಾನದಲ್ಲಿ ಇರ್ತಾರೆ. ಈ ವಿಷಯಗಳನ್ನ ತಿಳ್ಕೊಂಡ್ರೆ ಮತ್ತೆ ಈ 3 ಗುಣಗಳನ್ನ ಮೀರುವಂತದನ್ನ ಗುಣಾತೀತ ಆಗುವಂಥದ್ದು ಅಥವಾ ಶುದ್ಧ ಸತ್ವಕ್ಕೆ ಬರುವಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಭಗವಂತನ ಭಕ್ತಿ ಕಾರ್ಯದಲ್ಲಿ, ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿದ್ರೆ ಆ 3 ಗುಣಗಳನ್ನ ಮೀರೋದಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸಿದಿರಿ. ಈಗ ಅಧ್ಯಾಯ 15 ಪುರುಷೋತ್ತಮ ಯೋಗ. ಈ ಭಗವಂತನ ದೇವೋತ್ತಮ ಪರಮಪುರುಷ ಕೃಷ್ಣನನ್ನ ನಾವು ದೇವೋತ್ತಮ ಪರಮಪುರುಷ ಅಂತ ಹೇಳ್ತೀವಿ. ಇಲ್ಲಿ ಆ ಭಗವಂತನನ್ನ ಉತ್ತಮ ಪುರುಷ ಅಂತ ನಾವು ಯಾಕೆ ಕರಿತೀವಿ, ಪುರುಷ ಉತ್ತಮ ಅಂತ ಯಾಕೆ ಹೇಳ್ತೀವಿ ಅನ್ನುವಂಥದ್ದನ್ನ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊತೀವಿ. ಅಂದ್ರೆ ಈ ಅಧ್ಯಾಯದಲ್ಲಿ ನಾವು ಈ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೆ ಇರುವಂತಹ ವ್ಯತ್ಯಾಸವನ್ನ ತಿಳ್ಕೊಳ್ತೀವಿ. ಮತ್ತೆ ಈ ಭೌತಿಕ ಜಗತ್ತಿನಿಂದ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂದ್ರೆ ಏನೆಲ್ಲ ನಾವು ಮಾಡ್ಬೇಕು ಅನ್ನೋಂಥದ್ದನ್ನ ತಿಳ್ಕೊತೀವಿ. ನಂತರ ಆ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಆಧ್ಯಾತ್ಮಿಕ ಜಗತ್ತು ಹೇಗಿದೆ ಅನ್ನೋದನ್ನ ಇಲ್ಲಿ ವಿವರಣೆಯನ್ನ ಕೊಡ್ತಾರೆ. ಅಂದ್ರೆ ಇದೆರಡಕ್ಕೂ ಏನು ವ್ಯತ್ಯಾಸ, ಯಾಕೆ ನಾವು ಅಲ್ಲಿಗೆ ಹೋಗ್ಬೇಕು, ಎಲ್ಲ ವಿಷಯಗಳನ್ನ ನಾವು ಈ ಒಂದು ಪುರುಷೋತ್ತಮ ಯೋಗ ಅನ್ನುವಂತಹ ಅಧ್ಯಾಯ 15ರಲ್ಲಿ ನಾವು ತಿಳ್ಕೊಳ್ಳಿಕ್ಕಿದೀವಿ. ಹರೇ ಕೃಷ್ಣ. ಶ್ಲೋಕ ಯಾರಾದ್ರೂ ಓದ್ತೀರಾ? ನಾವು ಶ್ಲೋಕ 1. ಶ್ರೀ ಭಗವಾನ್ ವಾಚ ಊರ್ಧ್ವಂ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅನುವಾದ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿ ಆದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಭಗವಂತ ವೇದಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಮೊದಲಿಗೆ ನಿಮ್ಮಲ್ಲಿ ಪ್ರಶ್ನೆ, ವೇದಗಳು ಅಂದ್ರೆ ಏನು? ಹರೇ ಕೃಷ್ಣ.
ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಓಕೆ ಪ್ರಭುಜಿ. ಸಾಮವೇದ, ಅಥರ್ವವೇದ, ಯಜುರ್ವೇದ, ಋಗ್ವೇದ ಇವುಗಳನ್ನ ವೇದಗಳು ಅಂತ 4 ವೇದಗಳಂತ ಹೇಳಿದ್ದಾರೆ. ಆದ್ರೆ ಆ ವೇದಗಳಲ್ಲಿ ಏನನ್ನ ತಿಳಿಸಿದ್ದಾರೆ? ಅಲ್ಲೆಲ್ಲ ಕೃಷ್ಣನನ್ನು ತಿಳಿಯುವ ರೀತಿನ ಮಾತಾಜಿ, ಕೃಷ್ಣನನ್ನು ತಿಳಿಯುವ ರೀತಿನ. ವೇದಗಳನ್ನ ಯಾರು ಕೊಟ್ಟಿರೋದು ನಮ್ಗೆ? ಹರೇ ಕೃಷ್ಣ. ಬ್ರಹ್ಮ ಕೊಟ್ಟೆ. ಬ್ರಹ್ಮದೇವರು. ಕೃಷ್ಣನಿಂದ ಬ್ರಹ್ಮನಿಗೆ ಬಂತು, ಬ್ರಹ್ಮನಿಂದ ನಮ್ಗ್ ಕೊಟ್ಟೆ ಧರ್ಮ. ವೇದಗಳನ್ನ ಸ್ವತಃ ಭಗವಂತನೇ ಕೊಟ್ಟಿರುವಂತದ್ದು. ಅಂದ್ರೆ ಅದನ್ನ ಏನಂತ ಹೇಳ್ತಾರೆ ಅಂದ್ರೆ ಮನುಷ್ಯರು ಮಾಡಿದ್ದು ಅಲ್ಲ ವೇದಗಳು. ಯಾಕಂದ್ರೆ ವೇದಗಳು ಅದರಲ್ಲಿ ಯಾವುದೇ ಒಂದು ಅಪರಿಪೂರ್ಣವಾದ ವಿಷಯಗಳಿಲ್ಲ. ಅಲ್ಲಿ ಎಲ್ಲವೂ ಕೂಡ ಪರಿಪೂರ್ಣವಾದ ವಿಚಾರಗಳೇ ಇರುವಂತದ್ದು. ಆದ್ರೆ ಸ್ವತಃ ಭಗವಂತನೇ ಕೊಟ್ಟಿರೋದ್ರಿಂದ ಅದರಲ್ಲಿ ಯಾವುದೇ ದೋಷಗಳು ಅನ್ನುವಂಥದ್ದು ಇಲ್ಲ. ಆ ಒಂದು ದೋಷಗಳು ಇಲ್ಲದೆ ಇರುವಂತಹ ವೇದಗಳನ್ನ ಭಗವಂತ ನಮಗೆ ಯಾವಾಗ ಕೊಟ್ಟ ಅಂತಂದ್ರೆ ಈ ಸೃಷ್ಟಿಯ ಕಾಲದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಯೂಸರ್ ಮ್ಯಾನ್ಯುವಲ್ ಅಂತ ಹೇಳ್ತಾರೆ. ಮನೆಗೆ ಯಾವ್ದಾದ್ರು ಒಂದು ವಸ್ತು ತಂದಾಗ ಆ ವಸ್ತುವನ್ನ ನಾವು ಹೇಗೆ ಬಳಸ್ಬೋದು, ಆ ವಸ್ತು ಅದು ಎಷ್ಟು ಕಾಲ ನಮ್ಗೆ ಕೆಲಸ ಮಾಡುತ್ತೆ, ಮತ್ತೆ ಅದು ಯಾವ ರೀತಿ ಎಲ್ಲ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ಒಂದು ಮ್ಯಾನ್ಯುವಲ್ ಅಲ್ಲಿ ಕೊಡ್ತಾರೆ. ಹಾಗೆ ಈ ಒಂದು ಸೃಷ್ಟಿಯನ್ನ ಮಾಡಿದಾಗ ಭಗವಂತ ಈ ಸೃಷ್ಟಿ ಅನ್ನುವಂಥದ್ದು ಇದರಲ್ಲಿ ಏನೆಲ್ಲ ಇದೆ, ಮತ್ತೆ ಅದರಲ್ಲಿ ನಾವು ಸುಖವಾಗಿರ್ಬೇಕು ಅಂತಂದ್ರೆ ಅಲ್ಲಿ ನಾವು ಯಾವ ರೀತಿ ಜೀವನವನ್ನ ಮಾಡ್ಬೇಕು, ಹೀಗೆ ಅನೇಕ ವಿಚಾರಗಳನ್ನ ಆ ವೇದಗಳ ಮೂಲಕ ಭಗವಂತ ನಮ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಈಗ ಅವನು ಈ ಒಂದು 15ನೇ ಅಧ್ಯಾಯದಲ್ಲಿ ಹೇಳ್ತಿರುವಂತಹ ಒಂದು ಮರವನ್ನ ಸಾದೃಶ್ಯ ಅಂದ್ರೆ ಹೋಲಿಕೆ ಮಾಡಿ ಈ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತಿನ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ಈಗ ಭಗವಂತ ಹೇಳಲಿಕ್ಕೆ ಹೊರಟಿರುವಂತಹ ಒಂದು ಅಶ್ವತ್ಥ ವೃಕ್ಷ ಅಂತ ಕರೀತಾ ಇದ್ದಾನೆ. ಆ ವೃಕ್ಷದ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಆ ವೃಕ್ಷ ಅನ್ನುವಂಥದ್ದು ಹೇಗಿರುತ್ತೆ, ಮತ್ತೆ ಆ ವೃಕ್ಷದ ವಿವಿಧ ಭಾಗಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಮ್ಗೆ ಈ ಒಂದು ಭೌತಿಕ ಜಗತ್ತು ಅದು ಹೇಗಿದೆ ಅನ್ನೋದನ್ನ ನಮ್ಗೆ ಹೇಳ್ತಾ ಇದ್ದಾನೆ. ಆ ಒಂದು ವಿವರಣೆ ಕೊಡುವಾಗ ಭಗವಂತ ಏನಂತ ಹೇಳ್ತಾ ಇದ್ದಾನೆ, ಅಶ್ವತ್ಥ ವೃಕ್ಷ ಅದು ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದಾನೆ, ತಲೆ ಕೆಳಗಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬೇರುಗಳ ಮೇಲಿದೆ, ಮತ್ತೆ ರೆಂಬೆ ಕೊಂಬೆಗಳು ಕೆಳಗಿದೆ. ಸಾಧಾರಣವಾಗಿ ಮರಗಳು ಆ ರೀತಿ ಇರುತ್ತಾ? ಬೇರುಗಳ ಮೇಲಿರುವಂತಹ ಮರಗಳಿರುತ್ತಾ? ಬೇರು ಕೆಳಗೆ ಇರುತ್ತೆ ಮಾತಾಜಿ, ಇದು ಎಲೆಗಳೆಲ್ಲ ಮೇಲೆ, ಬ್ರಾಂಚ್ ಎಲ್ಲ ಮೇಲೆ ಇರುತ್ತೆ. ಹಾಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ಈ ಭೌತಿಕ ಜಗತ್ತನ್ನ ಹೋಲಿಸಿದ್ರೆ ಅದು ವಕ್ರ ಪ್ರತಿಬಿಂಬ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಕೆರೆ ಅಥವಾ ನದಿಯ ತೀರದಲ್ಲಿ ಹೋದಾಗ ಅಲ್ಲಿ ಮರಗಿಡಗಳು ನಮ್ಗೆ ಈ ರೀತಿ ಉಲ್ಟಾ ಕಾಣಿಸುತ್ತೆ ಆ ಒಂದು ಪ್ರತಿಬಿಂಬದಲ್ಲಿ. ಹಾಗೆ ಈ ಭೌತಿಕ ಜಗತ್ತು ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ ಅನ್ನೋದನ್ನ ಇಲ್ಲಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾನೆ ಭಗವಂತ. ಮತ್ತೆ ಆ ಒಂದು ಮರದ ಎಲೆಗಳನ್ನ ವೇದ ಮಂತ್ರಗಳಿಗೆ ಹೋಲಿಸ್ತಾ ಇದ್ದಾನೆ. ಈಗ ಭಗವಂತ ಹೇಳಲಿಕ್ಕೆ ಹೊರಟಿರುವಂತಹ ಮರವನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಇಡೀ ವೇದಗಳನ್ನ ಅರ್ಥ ಮಾಡಿಕೊಂಡ ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಒಂದು ಅಧ್ಯಾಯದ ಮೂಲಕ ನಾವು ಆ ಮರವನ್ನ ಸರಿಯಾದ ರೀತಿ ವಿಶ್ಲೇಷಣಾತ್ಮಕವಾಗಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಇಡೀ ವೇದಗಳನ್ನೇ ತಿಳ್ಕೊಂಡ ಹಾಗೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಶ್ಲೋಕ 2. ಹರೇ ಕೃಷ್ಣ. ಅಧಶ್ರೂಧ್ವಂ ಪ್ರಸ್ತುತಾಸ್ತಸ್ಯ ಶಾಖಗುಣಾ ಪ್ರವೃತ್ತ ವಿಷಯ ಪ್ರವಾಲಃ ಅಧಶ್ರ ಮೂಲಾನ್ಯಾನು ಸಂತಾಂತಾನಿ ಕರ್ಮಾನುಬಂಧಿನಿ ಮನುಷ್ಯಲೋಕೆ. ಅನುವಾದ ಓದ್ಲ ಮಾತಾಜಿ. ಅನುವಾದ: ಹಾ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತದೆ. ಇಂದ್ರಿಯಗಳ ವಸ್ತುಗಳು ಅದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಈ ಒಂದು ಮರ ಯಾವ ರೀತಿ ಇದೆ ಅಂತಂದ್ರೆ ಈ ಒಂದು ಆಧ್ಯಾತ್ಮಿಕ ಜಗತ್ತು ಮತ್ತೆ ಭೌತಿಕ ಜಗತ್ತು ಹೋಲಿಕೆಯಲ್ಲಿ ಭೌತಿಕ ಜಗತ್ತು ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನ ವಕ್ರ ಪ್ರತಿಬಿಂಬ. ಆ ಒಂದು ಮರ ಅದು ಯಾವ ರೀತಿ ಇದೆ ಅಂತಂದ್ರೆ ಬೇರುಗಳು ಕೆಳಮುಖವಾಗಿ ಮತ್ತೆ ಮೇಲ್ಮುಖವಾಗಿ ಎರಡೂ ಕಡೆ ಹರಡಿದೆ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಆಲದ ಮರ ನಾವು ನೋಡಿದ್ರೆ ನಮ್ಗೆ ತಿಳಿಯುತ್ತೆ ಅಲ್ವಾ, ಅಲ್ಲಿ ರೆಂಬೆ ಕೊಂಬೆಗಳಿಂದ ಕೂಡ ಕೆಳಮುಖವಾದ ಬೇರುಗಳು ಬರುತ್ತೆ, ನೋಡಿದ್ದೀರಲ್ಲ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಮರದಿಂದ ಯಾವ ರೀತಿ ಇದೆ ಅಂದ್ರೆ ಬೇರುಗಳು ಎರಡು ಕಡೆಯಿಂದನೂ ಬರ್ತಿದೆ.
ಕೆಳಗಡೆಯಿಂದಾನು ಹೋಗ್ತಿದೆ, ಮೇಲ್ಗಡೆಯಿಂದಾನು ಬರ್ತಿದೆ. ಮತ್ತೆ ಅದು ಎಲ್ಲಾ ಕಡೆ ಹರಡಿಕೊಂಡಾಗೆ ಕಾಣ್ತಿದೆ. ಮತ್ತೆ ಐಹಿಕ ಪ್ರಕೃತಿಯ ಗುಣತ್ರಯಗಳು ಯಾವುದು? ನೆನ್ನೆ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀರ. ಗುಣತ್ರಯಗಳಂದ್ರೆ ಯಾವುದು? ಯಾವುದು ಗುಣತ್ರಯ ವಿಭಾಗ ಯೋಗದಲ್ಲಿ ಯಾವ್ದೆಲ್ಲ ಗುಣಗಳ ಬಗ್ಗೆ ತಿಳ್ಕೊಂಡ್ರಿ? ಅದೇ ಅಲ್ವಾ ಮಾತಾಜಿ? ತಾಮಸ, ಹಾ ಮತ್ತೆ ರಾಜಸ ಸಾತ್ವಿಕ ತಮಸ್ಸು ಮತ್ತು ಸಾತ್ವಿಕ. ಸತ್ವ. ಆ ಈ ಮರವನ್ನ ಪೋಷಣೆ ಮಾಡ್ತಿರುವಂತದ್ದು ಈ ಮೂರು ಗುಣಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಕೃತಿಯ ಗುಣತ್ರಯಗಳು ಅದನ್ನ ಪೋಷಿಸ್ತಾ ಇದೆ ಅಂತ. ಅಂದ್ರೆ ಈಗ ನಾವು ಒಂದು ಒಳ್ಳೆ ಮರ ಬೆಳಿಬೇಕು ಅಂದ್ರೆ ಅದಕ್ಕೆ ನೀರ್ ಹಾಕ್ತಿವಿ, ಗೊಬ್ಬರ ಹಾಕ್ತಿವಿ, ಆ ರೀತಿ ಅದಕ್ಕೆ ಪೋಷಿಸ್ತೀವಲ್ಲ. ಹಾಗೆ ಈ ಮರಕ್ಕೆ ಗೊಬ್ಬರವಾಗಿ ಏನ್ ಸಿಗ್ತಾ ಇದೆ, ಯಾವ್ದು ಗೊಬ್ಬರ ಅಂದ್ರೆ ಅದಕ್ಕೆ ಪೋಷಣೆ ಕೊಡ್ತಾ ಇದೆ ಅಂತಂದ್ರೆ ಅದು ಈ ಮೂರು ಗುಣಗಳು, ಸತ್ವಗುಣ, ರಜಗುಣ, ತಮೋ ಗುಣಗಳು ಆ ಮರವನ್ನ ಪೋಷಣೆ ಮಾಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಂದ್ರಿಯ ವಸ್ತುಗಳು ಅದರ ಕುಡಿಗಳು. ಇಂದ್ರಿಯ ವಸ್ತುಗಳು ಅಂದ್ರೆ ಯಾವ್ದೆಲ್ಲ ಇಂದ್ರಿಯ ವಸ್ತುಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಕಿನ್, ಟಚ್. ಅದರ ಮೂಲಕ ವಸ್ತುಗಳಂದ್ರೆ ಹಾ, ಕಣ್ಣಿನಿಂದ ನೋಟ, ನೋಡು. ನೋಡುವಂಥದ್ದು, ಹಾ, ಕಿವಿಯಿಂದ ಕಿವಿಯಿಂದ ಕೇಳುವಂಥದ್ದು, ಕೇಳೋದು. ಹಾ, ನಾಲಿಗೆಯಿಂದ ರುಚಿ, ಇವೆಲ್ಲವೂ ಕೂಡ ಆ ಮರದ ಕುಡಿಗಳು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಅಂದ್ರೆ ಆಗ್ಲೇ ಹೇಳಿದಾಗೆ ಈ ಆಲದ ಮರದ ಬೇರುಗಳು ರೆಂಬೆ ಕೊಂಬೆಗಳಿಂದ ಕೂಡ ಬೇರುಗಳು ಕೆಳಮುಖವಾಗಿ ಬರುತ್ತೆ. ಆ ರೀತಿ ಈ ಒಂದು ಮರಕ್ಕೂ ಕೂಡ ಕೆಳಮುಖ ಬೇರುಗಳು ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇವು ಮನುಷ್ಯ ಕುಲದ ಪರಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಅಂದ್ರೆ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ನಾವು ಲೆವೆಲ್ 1 ಅಲ್ಲಿ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ. ಒಂದು ನಿಮಿಷ. ಹೌದು. ಒಂದು ಟ್ರೀ, ಇದು ನದಿ ಹತ್ರ ಸೇಮ್ ಮೇಲೆ ಕೆಳಗೆ ಒಂದೇ ತರ ಇತ್ತು. ಅದು ಪಿಕ್ಚರ್ ತೋರಿಸಿದ್ರಲ್ವಾ ಮಾತಾಜಿ? ಹಾ ಲೆವೆಲ್ ಮಾತಾಜಿ, 1. ನಾವು ನೋಡೋಣ ಅದನ್ನೇ. ಇಲ್ಲಿ ಬರುತ್ತೆ. ಕಾಣ್ತಿದೆ ಅಲ್ವಾ? ಕಾಣ್ತಾ ಉಂಟು ಮಾತಾಜಿ. ಓಕೆ. ಇಲ್ಲಿ ಈ ಮರಕ್ಕೆ ಕೆಳಮುಖ ಬೇರುಗಳು ಇದೆ, ಮತ್ತೆ ಮೇಲ್ಮುಖ ಬೇರುಗಳು ಇದೆ. ಎರಡೂ ಕಡೆಯಿಂದ ಬೇರುಗಳಿದೆ. ಮತ್ತೆ ಈ ಮರ ಎಷ್ಟು ಕ್ಲಿಷ್ಟಕರವಾಗಿದೆ ಅಂತಂದ್ರೆ ಇದನ್ನ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಶುರುವಾಗಿ ಎಲ್ಲಿ ಎಂಡ್ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಆದ್ರೆ ಈ ಭೌತಿಕ ಜಗತ್ತಿನಲ್ಲಿ ನೋಡುವಂತ ಮರ ಬೇರುಗಳಿಂದ ಪ್ರಾರಂಭ ಆಗಿ ರೆಂಬೆ ಕೊಂಬೆಗಳಿಗೆ ಕೊನೆಗೊಳ್ಳುತ್ತೆ. ಆದ್ರೆ ಇದು ಆ ರೀತಿ ಇಲ್ಲ. ಎಲ್ಲಾ ಕಡೆ ಹರಡಿಕೊಂಡಿದೆ, ಹಬ್ಬಿಕೊಂಡಿದೆ. ಮತ್ತೆ ಏನಂತ ಹೇಳಿದ್ರು, ಈ ಒಂದು ಮಂತ್ರಗಳು, ವೇದ ಮಂತ್ರಗಳು ಅಂತ ಇದರ ಎಲೆಗಳನ್ನ ಹೇಳಿದ್ರು. ಮತ್ತೆ ಇದಕ್ಕೆ ಒಂದು ವಿಷಯ ವಸ್ತುಗಳು ಕೂಡ ಇದೆ. ಮತ್ತೆ ಈ ಮರ ಅನ್ನುವಂಥದ್ದು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಇಲ್ಲಿ ಯಾವ ಒಂದು ಇದರ ಮೇಲೆ ಕಾಣ್ತಾ ಇದೆ ಒಂದು ಮರದ ಬಿಂಬ? ಬಯಕೆ, ಡಿಸೈರ್ ಅನ್ನುವಂತಹ ಒಂದು ನದಿಯ ಹ್ಮ್, ಹ್ಮ್, ತೀರದಲ್ಲಿ ಈ ಒಂದು ಮರ ನಮ್ಗೆ ಹ್ಮ್. ಕಾಣ್ತಿರುವಂತದ್ದು. ಆದ್ರೆ ವಾಸ್ತವದಲ್ಲಿ ಈ ಮರ ಇರುವಂತದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಆದ್ರೆ ಇಲ್ಲಿ ಕಾಣ್ತಾ ಇರುವಂತದ್ದು ಅದರ ಒಂದು ವಕ್ರ ಪ್ರತಿಬಿಂಬ. ಆದ್ರೆ ಈ ಒಂದು ಮರದ ಆರಂಭ ಎಲ್ಲಿಂದ ಆಗ್ತಾ ಇದೆ ಅಂದ್ರೆ ಬೇರುಗಳು ಮೇಲ್ಮುಖವಾಗಿದೆ, ಅಲ್ಲಿಂದ ಆರಂಭ ಆಗ್ತಾ ಇದೆ. ಅದು ಆ ಬ್ರಹ್ಮನ ಒಂದು ಸೃಷ್ಟಿಯಿಂದ ಪ್ರಾರಂಭ ಆಗ್ತಾ ಇದೆ, ಬ್ರಹ್ಮ ಲೋಕದಿಂದ ಬರ್ತಾ ಇದೆ. ಈಗ 14 ಲೋಕಗಳು ಇದೆ ಅಂತ ಹೇಳ್ತಾರೆ. 7 ಊರ್ಧ್ವ ಲೋಕಗಳು, 7 ಅಧೋ ಲೋಕಗಳು ಅಂತ. ಈ ಊರ್ಧ್ವ ಲೋಕಗಳು ಯಾವ್ದೆಲ್ಲ ಬರುತ್ತೆ ಅಂದ್ರೆ ಬ್ರಹ್ಮಲೋಕ, ಆ ಮಹರ್ಲೋಕ, ತಪೋಲೋಕ, ಮತ್ತೆ ಇನ್ನು ಯಾವ್ದೆಲ್ಲ ಬರುತ್ತೆ, ಸ್ವರ್ಗ ಲೋಕಗಳು. ಇವೆಲ್ಲವೂ ಕೂಡ ಊರ್ಧ್ವ ಲೋಕಗಳು. ಆ ಲೋಕಗಳೆಲ್ಲ ಮೇಲ್ಮುಖವಾಗಿ ಬರ್ತಾ ಇರುವಂತದ್ದು ನಾವು ನೋಡ್ತೀವಿ. ಇಲ್ಲಿ ಬ್ರಹ್ಮನ ನಂತರ ಬರ್ತಾ ಇರುವಂತದ್ದೆಲ್ಲ ದೇವತೆಗಳು ಇರುವಂತದ್ದು ಸ್ವರ್ಗ ಲೋಕಗಳು. ನಂತರ ಈ ಕೆಳಗೆ ಬರ್ತಾ ಬರ್ತಾ ನಾವು ನೋಡ್ತೀವಿ ಈ ಒಂದು ಭೂಲೋಕದಲ್ಲಿ ಇರುವಂತಹ ಜನ, ಅಂದ್ರೆ ಆ ಯಾಗ ಯಜ್ಞಗಳನ್ನ ಮಾಡುವಂತಹ ಬ್ರಾಹ್ಮಣರು, ನಂತರ ಕ್ಷತ್ರಿಯರು, ನಂತರ ಓಕೆ ಇಲ್ಲಿ ಬ್ರಾಹ್ಮಣನ ನೋಡ್ತಾ ಇದೀವಿ. ಮತ್ತೆ ಕ್ಷತ್ರಿಯ ಅಂತಂದ್ರೆ ಅವನು ಯುದ್ಧ ಮಾಡುವಂತವನು. ಮತ್ತೆ ಶೂದ್ರ ಅಂದ್ರೆ ಅಂದ್ರೆ ವೈಶ್ಯ ಅಂದ್ರೆ ವ್ಯಾಪಾರ ಮಾಡುವಂತವನು. ಶೂದ್ರ ಅಂತಂದ್ರೆ ಅದಕ್ಕೂ ಕೆಳಮಟ್ಟದ ಜನ. ಅದರಲ್ಲೂ ಕೂಡ ಆ ಬೇಡದ ಕಾರ್ಯಗಳನ್ನು ಮಾಡುವಂತವರು ಕೂಡ, ಪಾಪಿಗಳು ಕೂಡ ಬರ್ತಾರೆ. ಅದಕ್ಕಿಂತ ಕೆಳಗಡೆ ಹೋಗ್ತಾ ಇದ್ದ ಹಾಗೆ ನಮ್ಗೆ ಪ್ರಾಣಿಗಳು, ಸಹಿಸೃಪಗಳು, ಹೀಗೆ ಆ ಒಂದು ಮರದಲ್ಲಿ ನಾವು ನೋಡ್ತಾ ಇದ್ವಿ. ಅಂದ್ರೆ ಈ ಮರ ಅನ್ನುವಂಥದ್ದು 14 ಲೋಕಗಳು ತೋರಿಸುವಂಥದ್ದು. ಮೇಲೆ ಬ್ರಹ್ಮನ ಲೋಕದಿಂದ ಪ್ರಾರಂಭ ಆಗ್ತಾ ಕೆಳಗಡೆ ಅತಲ ವಿತ್ತಲ ಸುತ್ತಲ ತಲಾತಲ ಪಾತಾಳ ರಸಾತಲ ಅಂತ ಹೇಳೋ ಹಾಗೆ ನರಕ ಲೋಕಗಳು ಕೂಡ ಕೆಳಗಡೆ ಹೋಗುತ್ತೆ. ಹೀಗೆ ಈ ಒಂದು ಮರ ಅನ್ನುವಂಥದ್ದು ಇರುವಂಥದ್ದು. ಈ ಮರದಲ್ಲಿ ಸಿಗುವಂತಹ ಹಣ್ಣುಗಳು ಎಂತದ್ದು ಅಂತಂದ್ರೆ ಅದು ಈ ವೇದಗಳಲ್ಲಿ ಹೇಳಿರುವಂತಹ 4 ಪುರುಷಾರ್ಥಗಳು. ಯಾವ್ದೆಲ್ಲ 4 ಪುರುಷಾರ್ಥಗಳು? ಹರೇ ಕೃಷ್ಣ. ವೇದಗಳಲ್ಲಿ ಕೊಟ್ಟಿರುವಂತಹ 4 ಪುರುಷಾರ್ಥಗಳು ಯಾವುದು?
ಕೇಳ್ತಿದ್ದಲ್ಲ? ಹರೇ ಕೃಷ್ಣ. ಕೇಳ್ತಿದೆ ಕೇಳ್ತಿದೆ ಮಾತಾಜಿ. ಓಕೆ ಪ್ರಭುಜಿ. ಯಾವ್ದೆಲ್ಲ 4 ಪುರುಷಾರ್ಥಗಳು? ಧರ್ಮ ಧರ್ಮ ಅರ್ಥ ಮೋಕ್ಷ ಇನ್ನೊಂದಿದೆ ಮತ್ತೆ ಕಾಮ ಆ, ಧರ್ಮ, ಧರ್ಮ ಅರ್ಥ, ಅರ್ಥ ಕಾಮ, ಮೋಕ್ಷ. ಮೋಕ್ಷ. ಎಸ್ ಸರಿ. ಈ ಒಂದು ಆ ಏನಂತ ಹೇಳ್ತಾ ಇದಾರೆ ಇಲ್ಲಿ, ಇದರ ಹಣ್ಣುಗಳು, ಇಲ್ಲಿ ಮರದಲ್ಲಿ ಸಿಗ್ತಿರುವಂತಹ ಹಣ್ಣುಗಳು, ಇಲ್ಲಿ ನಾವು ನೋಡ್ತಾ ಇದೀವಿ. ಧರ್ಮ ಅಂತಂದ್ರೆ ಎಲ್ಲಿ ಪ್ರಾರಂಭ ಆಗ್ತಿದೆ? ಧರ್ಮ, ರಿಲಿಜಿಯಾಸಿಟಿ ಅನ್ನುವಂಥದ್ದು ಧರ್ಮ. ಅರ್ಥ, ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಕಾಮ, ಸೆನ್ಸ್ ಗ್ರಾಟಿಫಿಕೇಶನ್. ಆಮೇಲೆ ಮೋಕ್ಷ, ಮೋಕ್ಷ ಎಲ್ಲಿದೆ? ಲಿಬರೇಷನ್, ಇಲ್ಲಿ ಮೇಲ್ಗಡೆ ಕೊಡ್ತಾ ಇದ್ದಾರೆ. Okay, ಇವೆಲ್ಲವೂ ಕೂಡ ಆ ಮರದಲ್ಲಿ ಸಿಕ್ತಿರುವಂತಹ ಹಣ್ಣುಗಳು. ಕೆಲವೊಂದು ಹಣ್ಣುಗಳು ಸಿಹಿ ಇದೆ, ಕೆಲವೊಂದು ಹಣ್ಣುಗಳು ಕಹಿ ಇರುತ್ತೆ. ಆದ್ರೆ ಆ ಈ ಒಂದು ಹಣ್ಣುಗಳು ಏನಿದೆ ಅದು ಆ ವೇದಗಳಲ್ಲಿ ಸಿಗುವಂತಹ ಒಂದು ಹೇಳಿರುವಂತಹ 4 ಪುರುಷಾರ್ಥಗಳು. ಹೀಗೆ ಆ ಮರವನ್ನ ವಿಶ್ಲೇಷಣೆಯಾಗಿ ಭಗವಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದಾನೆ. ಇದನ್ನ ಅವನು ಈ ಭೌತಿಕ ಜಗತ್ತಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾನೆ. ಇದನ್ನ ಪೋಷಣೆ ಮಾಡ್ತಿರುವಂತದ್ದು ಆ 3 ಗುಣಗಳು. ಮತ್ತೆ ಇದು ಎಲ್ಲಿ ಪ್ರಾರಂಭ ಆಗ್ತಾ ಇದೆ? ಬಯಕೆ ಎನ್ನುವಂತಹ ಒಂದು ವಿಚಾರದ ಮೇಲೆ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮೂಲದಲ್ಲಿ ಇದ್ದವರು, ನಮಗೆ ಯಾವಾಗ ಭಗವಂತನನ್ನ ಹೊರತುಪಡಿಸಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಏನಂತ ಹೇಳ್ತೀವಿ, ಭೋಗಿಸುವ ಇಚ್ಛೆ ನಮಗೆ ಬಂತು, ಭಗವಂತನ ಹಾಗೆ ನಾವಿರ್ಬೇಕು ಅಂತ ಅನ್ಕೊಂಡ್ವಿ, ಆಗ ಈ ಭೌತಿಕ ಜಗತ್ತು ಅನ್ನುವಂಥದ್ದು ನಮ್ಗೆ ಭಗವಂತ ಸೃಷ್ಟಿಸ್ತಾನೆ. ಮತ್ತೆ ಅಲ್ಲಿ ಇಂತಹ ಒಂದು ಇಚ್ಛೆ, ಬಯಕೆ ಏನ್ ಬಂತು, ಆ ಕಾರಣದಿಂದ ನಾವು ಈ ಭೌತಿಕ ಜಗತ್ತಿಗೆ ಬಂದಿದ್ದೀವಿ. ಅದನ್ನ ಇಲ್ಲಿ ಬಯಕೆಯ ಒಂದು ನದಿಯ ಮೇಲೆ ಈ ಭೌತಿಕ ಜಗತ್ತು ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಮತ್ತೆ ಅದನ್ನ ಸೃಷ್ಟಿಸಿದವನು ಬ್ರಹ್ಮ. ಬ್ರಹ್ಮನಿಂದ ಆ ಒಂದು 7 ಊರ್ಧ್ವ ಲೋಕಗಳು, ನಂತರ ಕೆಳಗಡೆ ಹೋಗ್ತಾ ಹೋಗ್ತಾ ನರಕ ಲೋಕಗಳು, ಅಂದ್ರೆ ಈ ಒಂದು ಅಧೋಲೋಕಗಳು ಪ್ರಾರಂಭ ಆಗುತ್ತೆ. ಮತ್ತೆ ಇಲ್ಲಿ 2 ರೀತಿಯ ಬೇರುಗಳನ್ನ ಹೇಳ್ತಾರೆ, ಒಂದು ಮೇಲ್ಮುಖವಾಗಿದೆ, ಇನ್ನೊಂದು ಕೆಳಮುಖವಾಗಿದೆ ಅಂತ. ಮೇಲ್ಮುಖವಾಗಿ ಇರುವಂತದ್ದು ಏನು? ಪಯಸ್ ಆಕ್ಟ್ ಅಂತ ಹೇಳ್ತಾ ಇದ್ರೆ, ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ಏನಾಗುತ್ತೆ? ನಾವು ಊರ್ಧ್ವ ಲೋಕಗಳಿಗೆ ಹೋಗ್ತೀವಿ, ಮೇಲಿನ ಲೋಕಗಳಿಗೆ ಹೋಗ್ತೀವಿ. ನಂತರ ಇಲ್ಲಿ ಇಂಪಯಸ್ ಆಕ್ಟ್ ಅಂತ ಹೇಳ್ತಾ ಇದಾರೆ, ಅಂದ್ರೆ ಬೇಡದ ಕಾರ್ಯಗಳನ್ನು ಮಾಡಿದಾಗ, ಪಾಪ ಕಾರ್ಯಗಳನ್ನು ಮಾಡಿದಾಗ ಏನಾಗುತ್ತೆ? ಅದೇ ಬೇರುಗಳು ಕೆಳಮುಖ ಬೇರುಗಳು. ಈ ಆಲದ ಮರದಲ್ಲಿ ನೋಡುವಂತಹ ಒಂದು ಬೇರುಗಳು, ಅವು ರೆಂಬೆ ಕೊಂಬೆಗಳಿಂದ ಪ್ರಾರಂಭ ಆಗಿ ಕೆಳಕ್ಕೆ ಬರ್ತಾ ಇರುತ್ತೆ. ಹಾಗೆ ನಾವು ಪಾಪ ಕಾರ್ಯಗಳನ್ನ ಮಾಡಿದಾಗ ಈ ಒಂದು ನರಕ ಲೋಕಗಳು ಅಥವಾ ಈ ಒಂದು ಅಧೋಲೋಕಗಳಿಗೆ ಬರ್ತೀವಿ. ಅದನ್ನ ಇಲ್ಲಿ ಈ ಮರದ ಮೂಲಕ ಭಗವಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಹೌದೇ? ಕಾಣ್ತಿದೆ ಹರೇ ಕೃಷ್ಣ, ಇದು ಕಾಣ್ತಿದೆ ಅಲ್ವಾ? ಹಾ ಕಾಣ್ತಿದೆ ಮತ್ತೆ. ಇನ್ನ ಮರನೇ ಕಾಣ್ತಿದ್ಯಾ? ಹೌದು. ಅಲ್ಲ, ಫುಲ್ ಪಿಕ್ಚರ್ ಕಾಣ್ತಿದೆ. ಲೋಕ ಬಂದಿಲ್ಲ ಮಾತಾಜಿ. ಹಾ ಪೂಜೆ. ಈಗ ಆ ಒಂದು ಮರದ ಕಾಣ್ತಾ ವರ್ಣನೆ ಮಾಡಿದ್ದಾನೆ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಆ ಮರಕ್ಕೆ 2 ರೀತಿಯ ಬೇರುಗಳಿದೆ. ಪುಣ್ಯದ ಮಾಡಿದಂತಹ ಬೇರುಗಳು ನಮ್ಮನ್ನ ಮೇಲಿನ ಲೋಕಗಳಿಗೆ ಕರ್ಕೊಂಡೋದ್ರೆ, ಪಾಪ ಕಾರ್ಯಗಳು ಅದು ನಮ್ಮನ್ನ ಕೆಳಗಿನ ಲೋಕಗಳಿಗೆ ಕರ್ಕೊಂಡು ಬರುತ್ತೆ. ಮತ್ತೆ ಆ ಮರವನ್ನ ಪೋಷಣೆ ಮಾಡ್ತಿರುವಂತದ್ದು ಆ 3 ರೀತಿಯ ಗುಣಗಳು. ಮತ್ತೆ ಅಲ್ಲಿರುವಂತದ್ದು ಇಂದ್ರಿಯ ವಸ್ತುಗಳು, ಅಂದ್ರೆ ನಮ್ಗೆ ಆ ಒಂದು ಆ ಈ ಒಂದು ಇಂದ್ರಿಯಗಳು ಪ್ರಚೋದನೆ ಕೊಡುವಂಥದ್ದು. ಇಂಥದನ್ನ ನೋಡ್ಬೇಕು, ಇಂಥದನ್ನ ಸವಿಬೇಕು, ಇಂಥದನ್ನ ಸ್ಪರ್ಶ ಮಾಡ್ಬೇಕು, ಇಂತಹ ಒಂದು ವಿಷಯಗಳು ಅದರ ಹುಡಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಒಂದು ಮರ ಅದೇನಿದೆ, ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಅಂದ್ರೆ ನಾವು ಎಂತಹ ಒಂದು ಆ ಆಸೆಗಳನ್ನ ಇಟ್ಕೊಳ್ತೀವಿ, ಅದಕ್ಕೆ ತಕ್ಕಂತೆ ಕರ್ಮಗಳನ್ನ ಮಾಡ್ತೀವಿ. ಆ ಕರ್ಮದ ಒಂದು ಪ್ರತಿಫಲವಾಗಿ ನಾವು ಬಂಧನಕ್ಕೆ ಸಿಲುಕ್ತೀವಿ. ಮಾಡಿದಂತಹ ಕರ್ಮ ಪುಣ್ಯ ಕರ್ಮ ಆದ್ರೆ ನಾವು ಮೇಲಿನ ಲೋಕಗಳಿಗೆ ಹೋದ್ರೆ, ಅದೇ ರೀತಿ ಮಾಡುವಂತಹ ಕರ್ಮದಿಂದ ಎಲ್ಲ ಪಾಪ ಕಾರ್ಯಗಳಾಯ್ತು ಅಂದ್ರೆ ನಾವು ನರಕ ಲೋಕಗಳಿಗೆ ಇಳಿತೀವಿ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ನ ರೂಪಮಸ್ಯೇಹ ತತೋಪಲಭ್ಯತೆ ನಂತೋ ನಾಚಾದಿರ್ನ ಚ
ಸಂ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸವಿರೂಢಮೂಲಂ ಅಸಂಗಶಾಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸ್ತುತ ಪುರಾಣಿ. ಅನುವಾದ: ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಮತ್ತು ಅಸ್ಥಿವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ಒಂದು ಮರ ವಾಸ್ತವದಲ್ಲಿ ಅದು ಈ ಭೌತಿಕ ಜಗತ್ತಿನಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದು ಇರುವಂತದ್ದು, ಆ ಒಂದು ಮರ ನಿಜವಾಗ್ಲೂ ಇರುವಂತದ್ದು ಎಲ್ಲಿ? ನಿಜವಾದ ಮರ ಎಲ್ಲಿದೆ? ಆಧ್ಯಾತ್ಮಿಕ ಲೋಕದಲ್ಲಿ ಆಧ್ಯಾತ್ಮಿಕ ಮಾತ್ರ. ಮತ್ತೆ ಲೋಕದಲ್ಲಿ. ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಅದು ಅದರ ಛಾಯೆ ಅಷ್ಟೇ. ಅಂದ್ರೆ ಈಗ ಹೇಳ್ತಾರೆ ಈ ಭೌತಿಕ ಜಗತ್ತು ಅನ್ನುವಂಥದ್ದು ಮಾಯೆ ಅಂತ. ಆದ್ರೆ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ, ವಾಸ್ತವದಲ್ಲಿ ಈ ಭೌತಿಕ ಜಗತ್ತು ಅನ್ನುವಂಥದ್ದು ಕೂಡ ಸತ್ಯ, ಆಧ್ಯಾತ್ಮಿಕ ಜಗತ್ತು ಕೂಡ ಅಷ್ಟೇ ಸತ್ಯ. ಆದ್ರೆ ಈ ಒಂದು ಆಧ್ಯಾತ್ಮಿಕ ಜಗತ್ತಿಗೂ ಭೌತಿಕ ಜಗತ್ತಿಗೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ, ಇಲ್ಲಿ ಪ್ರಳಯಗಳು ನಡೀತಾ ಇರುತ್ತೆ, ಅಂದ್ರೆ ಇಲ್ಲಿ ನಾಶ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಾಶ ಅನ್ನುವಂಥದ್ದು ಇರುವುದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಇಲ್ಲಿ ಈ ಒಂದು ಮರವನ್ನ ಯಾರು ಸರಿಯಾಗಿ ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ, ಅಂದ್ರೆ ಈ ವೇದಗಳನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟು ಸುಲಭ ಇಲ್ಲ. ಅದು ಯಾರು ಅದನ್ನ ಅಷ್ಟು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಯಾರು ಆ ಯಾಕೆ ನಾವು ವೇದಗಳನ್ನ ತಿಳ್ಕೋಬೇಕು? ಹರೇ ಕೃಷ್ಣ. ವೇ ಆಫ್ ಲೈಫ್ ಸರಿ ಮಾಡ್ಕೊಳಕ ಮಾತಾಜಿ, ವೇ ಆಫ್ ಲೈಫ್ ಅಥವಾ ಕೃಷ್ಣ ಭಗವಂತ ನಮ್ಗೆ ಉಪದೇಶಗಳನ್ನ ಕೊಡ್ತಾ ಇದ್ದಾನೆ. ವೇದಗಳ ಮೂಲಕ ನಮ್ಗೆ ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ವೇದಗಳ ಅಧ್ಯಯನವನ್ನ ಮಾಡುವಂಥದ್ದು. ಆದ್ರೆ ಈ ವೇದಗಳಲ್ಲಿ ನಮ್ಗೆ ಏನನ್ನ ತಿಳಿಸ್ತಾ ಇದ್ದಾರೆ, ಅದರಲ್ಲಿ ನಾವು ಏನ್ ಮಾಡ್ತೀವಿ? ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ 4 ಪುರುಷಾರ್ಥಗಳಲ್ಲಿ ಸಿಕ್ಕಾಕೋತೀವಿ. ಅಂದ್ರೆ ಪ್ರಾರಂಭದಲ್ಲಿ ಹೇಗಿರುತ್ತೆ ಅಂತಂದ್ರೆ, ನಾವು ಕೂಡ ಪ್ರಾಣಿಗಳ ಹಾಗೆ ವರ್ತಿಸ್ತಾ ಇರ್ತೀವಿ. ಈ ಪ್ರಾಣಿಗಳಾಗೆ ವರ್ತಿಸ್ತಿರುವಂತಹ ಜನರಲ್ಲಿ ನಾಗರಿಕತೆಯನ್ನ ತರೋದಕ್ಕಾಗಿ ಈ ಒಂದು ವೇದಗಳು ಅದು ಪ್ರಾರಂಭ ಆಗುತ್ತೆ. ಅಂದ್ರೆ ವೇದಗಳಲ್ಲಿ ನಮ್ಗೆ ನಮ್ಮ ಆ ಕಾಮನೆಗಳಿದ್ರು ಕೂಡ ಆ ಕಾಮನೆಗಳನ್ನ ಹೇಗೆ ನಾವು ಸರಿಯಾದ ರೀತಿಯಲ್ಲಿ ಈಡೇರಿಸ್ಕೊಳ್ಬಹುದು ಅನ್ನೋದಕ್ಕೆ ಅನೇಕ ಮಾರ್ಗದರ್ಶನಗಳನ್ನ ಕೊಡ್ತಾರೆ. ಅಂದ್ರೆ ಈ ಪ್ರಾಣಿಗಳು, ಅವರಲ್ಲಿ ಯಾವುದೇ ಒಂದು ಏನಂತ ಹೇಳ್ತಾರೆ, ಪರಿವಾರ, ಫ್ಯಾಮಿಲಿ ಅನ್ನುವಂಥದ್ದು ಇರೋದಿಲ್ಲ. ಗಂಡ ಹೆಂಡತಿ ಮಕ್ಕಳು ಆ ರೀತಿ ಇರೋದಿಲ್ಲ. ಮನುಷ್ಯರು ಕೂಡ ಅದೇ ರೀತಿ ವರ್ತಿಸಿದಾಗ ಅವರು ಹಾಗೆ ಇರ್ತಾರೆ. ಅಂದ್ರೆ ಅವರಲ್ಲೂ ಕೂಡ ಯಾವುದೇ ಒಂದು ಫ್ಯಾಮಿಲಿ ಸಿಸ್ಟಮ್ ಅನ್ನೋದು ಇರೋದಿಲ್ಲ. ಆದ್ರೆ ಆ ಒಂದು ಫ್ಯಾಮಿಲಿ ಸಿಸ್ಟಮ್ ಅನ್ನ ನಮ್ಗೆ ವೇದಗಳ ಮೂಲಕ ಭಗವಂತ ತರ್ತಾನೆ. ಅಂದ್ರೆ ಮನುಷ್ಯ ಆದ್ಮೇಲೆ ನೀನು ನಾಗರಿಕ ರೀತಿಯಲ್ಲಿ ನಿನ್ನ ಈ ಆಸೆಗಳನ್ನ ಈಡೇರಿಸ್ಕೊಳ್ಬೇಕು ಅಂತ. ಧರ್ಮದ ಒಂದು ಪಾಲನೆ ಮಾಡ್ತಾ, ಧರ್ಮ, ಅರ್ಥ, ಹಣವನ್ನ ಗಳಿಸುವಂಥದ್ದು, ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವಂಥದ್ದು. ಮತ್ತೆ ಆ ಹಣದಿಂದ ನಾನು ಏನ್ ಮಾಡ್ತೀನಿ? ನನ್ನ ಆಸೆಗಳನ್ನ, ಇಚ್ಛೆಗಳನ್ನ ಸರಿಯಾದ ರೀತಿ ಈಡೇರಿಸ್ಕೊಳ್ಳುವಂಥದ್ದು. ಪ್ರಾಣಿಗಳ ಹಾಗೆ ಈಡೇರಿಸ್ಕೊಳ್ಳುವಂಥದ್ದಲ್ಲ, ಸರಿಯಾದ ರೀತಿಯಲ್ಲಿ ಆಸೆಗಳನ್ನ ಈಡೇರಿಸ್ಕೊಳ್ಳುವಂಥದ್ದು. ಕೊನೆಗೆ ಎಲ್ಲವೂ ಕೂಡ ನನಗೆ ಅರ್ಥ ಆಗ್ತಾ ಹೋದಾಗ ಆಮೇಲೆ ಏನನ್ಸುತ್ತೆ? ನಾನು ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಮತ್ತೆ ಮತ್ತೆ ಹುಟ್ಟಿ ಸಾಯ್ತಾ ಇದ್ದೀನಿ, ಮತ್ತೆ ಮತ್ತೆ ಹುಟ್ಟಿ ಸಾಯ್ತಾ ಇದ್ದೀನಿ. ಇಂತಹ ಬದುಕು ನನಗೆ ಅದು ಕೊನೆಗೊಳ್ಳೋದಿಲ್ಲ. ಮತ್ತೆ ಮತ್ತೆ ನನಗೆ ತೊಂದರೆಗಳಲ್ಲೇ ನಾ ಸಿಕ್ಕಾಕೋತಾ ಇದ್ದೀನಿ ಅಂತ ತಿಳಿದಾಗ ನಾನು ಏನ್ ಮಾಡ್ತೀನಿ? ಮೋಕ್ಷದ ಬಗ್ಗೆ ಯೋಚನೆ ಮಾಡ್ತೀನಿ. ನನಗೆ ಬೇಡ, ಸಾಕು, ಇದು ಇಲ್ಲಿಗೆ ನಿಲ್ಲಲಿ ಅಂತ ಅನ್ಕೋತೀನಿ. ಆಗ ಏನಾಗುತ್ತೆ? ಮೋಕ್ಷದಿಂದ ಆಚೆಗೆ ಏನಿದೆ ಅನ್ನುವಂತಹ ಜಿಜ್ಞಾಸೆ ಬರುತ್ತೆ. ಮೋಕ್ಷ ಅಂದ್ರೆ ಏನು? ಇದು ಬೇಡ ಅಂತಂದ್ರೆ ನನ್ಗೆ ಮತ್ತೆ ಯಾವ್ದು ಬೇಕು? ನನ್ಗೆ ಯಾವ್ದು ಬೇಕು, ಅದು ಎಲ್ಲಿದೆ, ಅದು ಹೇಗಿದೆ, ಮತ್ತೆ ನಾ ಅಲ್ಲಿಗೆ ಹೇಗೆ ಅದನ್ನ ಪಡಿಲಿಕ್ಕೆ ಸಾಧ್ಯ? ಈ ವಿಷಯಗಳ ಬಗ್ಗೆ ಅವನಲ್ಲಿ ಆಸಕ್ತಿ ಮೂಡುತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಅಲ್ಲಿಗೆ ನಾನು ಹೇಗೆ ಹೋಗ್ಬೋದು? ಮತ್ತೆ ಅಲ್ಲಿಗೆ ಹೋದ್ರೆ ನಾನು ಮತ್ತೆ ಈ ಭೌತಿಕ ಜಗತ್ತಿಗೆ ಬರುವಂತದ್ದು ಇರೋದಿಲ್ಲ, ಈ ತಾಪತ್ರಯಗಳು ಇರೋದಿಲ್ಲ, ಇಲ್ಲಿರುವಂತಹ ದುಃಖಗಳಿರೋದಿಲ್ಲ. ಅಂದ್ರೆ ಏನಂತ ಹೇಳ್ತಾರೆ? 4 ತಾಪತ್ರಯಗಳು. ಯಾವ್ದೆಲ್ಲ 4 ತಾಪತ್ರಯಗಳು? ಹರಿ ಕೃಷ್ಣ. ಹಸಿವು, ಜನ್ಮ, ಮೃತ್ಯು, ಜರ, ವ್ಯಾಧಿ. ಈ 4 ತಾಪತ್ರಯಗಳು ನೀವು ನೋಡ್ಬೇಕು ಅಂದ್ರೆ ಎಲ್ಲೂ ಬೇಡ ಜಾಸ್ತಿ. ನೀವು ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಕಾಣುತ್ತೆ, ಈ 4 ಕಾಣುತ್ತೆ. ಅಲ್ಲಿ ಹುಟ್ಟಿರುವಂತವ್ರನ್ನು ನೋಡ್ತೀವಿ,
ಆದ್ರೆ ಪಾಪ ಮಕ್ಕಳಿಗೆ ಬಾಯಿಲ್ಲ ಹೇಳೋದಕ್ಕೆ, ಏನ್ ಬಾಧೆ ಬಿದ್ರು ಅವ್ರ ತಾಯಿ ಹೊಟ್ಟೆಯಲ್ಲಿ, ಮತ್ತೆ ಎಷ್ಟು ಕಷ್ಟಪಟ್ಟು ಇವ್ರು ಬರ್ತಾ ಇದ್ದಾರೆ ಅನ್ನೋದನ್ನ ತಿಳಿಸೋದಕ್ಕೆ. ನಂತರ ಅಲ್ಲಿ ಅನೇಕ ಜನ ಸಾಯುವುದನ್ನು ಕೂಡ ನಾವು ನೋಡ್ತೀವಿ. ಮತ್ತೆ ಅಲ್ಲಿ ಅನೇಕ ಜನ ವಯಸ್ಸಾದವರನ್ನು ನಾವು ನೋಡ್ತೀವಿ. ಆ ವಯಸ್ಸಾದ ನಂತರ ಅವ್ರಿಗೆ ಕಾಯಿಲೆಗಳು ಬಂದು ಅವ್ರಿಗೆ ಬಾಧೆಗಳನ್ನ ಅವ್ರು ಬೀಳೋದನ್ನ ನಾವು ನೋಡ್ತೀವಿ. ಯಾವಾಗಾದ್ರೂ ಸಮಯ ಸಿಕ್ಕಾಗ ಆ ರೀತಿ ನೋಡೋದಕ್ಕೆ ಸಾಧ್ಯ ಆದ್ರೆ ಹೋಗಿ ನೋಡಿದ್ರೆ ನಿಜವಾದ ಈ ಭೌತಿಕ ಜಗತ್ತಿನ 4 ದುಃಖಗಳು, ದೋಷಗಳು ನಮ್ಗೆ ಆ ಸ್ಥಳದಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಅವ್ರ ಹತ್ರ ಹೋಗಿ ಕೂತ್ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲ ಬಾಧೆಗಳು ಜೀವನದಲ್ಲಿ ಇದೆ ಅನ್ನುವಂಥದ್ದು. ಆದ್ರೆ ನಾವು ಅದು ನಿಜವಾದ ತೊಂದರೆಗಳು, ಆದ್ರೆ ನಾವು ಅದನ್ನ ನಿರ್ಲಕ್ಷಿಸ್ತೀವಿ, ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡೋದಿಲ್ಲ. ಬಂದಾಗ ನೋಡ್ಕೊಳ್ಳೋಣ ಅಂತ ಅನ್ಕೋತೀವಿ. ಮತ್ತೆ ಇನ್ನ 3 ರೀತಿಯ ವಿಷಯಗಳು ಯಾವ್ದೆಲ್ಲ ಅಂದ್ರೆ ಆಧ್ಯಾತ್ಮಿಕ, ಆದಿದೈವಿಕ ಮತ್ತೆ ಆದಿಭೌತಿಕ ಕ್ಲೇಶಗಳು ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಕ್ಲೇಶಗಳು ಅಂದ್ರೆ ನಮ್ಮ ದೇಹದಲ್ಲಿಯೇ ಉತ್ಪತ್ತಿಯಾಗುವಂತಹ ಕಾಯಿಲೆಗಳು, ಮನಸ್ಸಿನ ಹಂತದಲ್ಲಿ ಅಥವಾ ದೇಹದ ಹಂತದಲ್ಲಿ ಉತ್ಪತ್ತಿಯಾಗುವಂತಹ ಕಾಯಿಲೆಗಳು. ಮತ್ತೆ ಆದಿದೈವಿಕ ಕ್ಲೇಶಗಳು ಅಂದ್ರೆ ಈ ಒಂದು ದೇವತೆಗಳು ನಮ್ಮ ಮೇಲೆ ಕುಪಿತರಾದಾಗ ಕೊಡುವಂತಹ ಒಂದು ಶಿಕ್ಷೆಗಳು. ಈಗ ನಾವು ನೋಡ್ತೀವಿ, ಉತ್ತರ ಭಾರತದಲ್ಲಿ ಗಂಗಾ ಯಮುನಾ ನದಿಗಳು ತುಂಬಿ ಹರಿತಿದೆ. ಅನೇಕ ಹಳ್ಳಿಗಳು, ಅನೇಕ ಜನಗಳು ಅವರ ಒಂದು ಮನೆಗಳನ್ನ ಕಳ್ಕೊಂಡಿದ್ದಾರೆ, ಜೀವಗಳನ್ನ ಕಳ್ಕೊಂಡಿದ್ದಾರೆ. ಇದೆಲ್ಲ ಕೂಡ ಆದಿದೈವಿಕ ಕ್ಲೇಶಗಳು. ಮತ್ತೆ ಆದಿ ಭೌತಿಕ ಕ್ಲೇಶಗಳು ಅಂದ್ರೆ ಇತರ ಜೀವಿಗಳಿಂದ ನಮಗೆ ಸಿಗುವಂತಹ ತೊಂದರೆಗಳು. ಅಂದ್ರೆ ಒಂದು ಹಾವು ಕಚ್ಚುವುದಿರ್ಬೋದು, ನಾಯಿ ಕಚ್ಚುವುದಿರ್ಬೋದು, ಅಥವಾ ಆ ನಮ್ಗೆ ಈ ಕೋವಿಡ್ ಬಂದಂತ ಸಮಯದಲ್ಲಿ ಅಂದ್ರೆ ಬೇರೊಂದು ಜೀವಿಯಿಂದ ನಮ್ಗೆ ಆಗುವಂತ ತೊಂದರೆಗಳು. ಈ ರೀತಿ ಅನೇಕ ಕಷ್ಟಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸದಾ ಅದು ಬಂದು ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಆ ಯಾರು ಸೂಕ್ಷ್ಮ ರೂಪದಲ್ಲಿ ಅದನ್ನ ಅರ್ಥ ಮಾಡ್ಕೊಂತಾರೆ, ಅವ್ರಿಗೆ ಈ ಭೌತಿಕ ಜಗತ್ತಿನಲ್ಲಿ ಇದೆಲ್ಲ ಇದೆ, ಕಷ್ಟಗಳಿದೆ, ಇಂತಹ ಕಷ್ಟಗಳು ಮತ್ತೆ ಮತ್ತೆ ನಾನು ಸಿಲುಕ್ತಾ ಇದ್ದೀನಿ, ನನಗೆ ತುಂಬಾ ನೋವಾಗ್ತಿದೆ, ಬೇಡ ನನಗೆ ಇದರಿಂದ ನಾನು ಹೊರಗಡೆ ಹೋಗ್ಬೇಕು ಅಂತ ಅವನಿಗೆ ಅನ್ನಿಸ್ಬೇಕು. ವೈರಾಗ್ಯ ಅವನಲ್ಲಿ ಬರ್ಬೇಕು. ಆ ವೈರಾಗ್ಯ ಬಂದಾಗ ಮಾತ್ರನೇ ಅವನು ಆ ಒಂದು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಅವನಿಗೆ ಆ ಒಂದು ಕುತೂಹಲ ಬರುತ್ತೆ, ಮತ್ತೆ ಅವನಿಗೊಂದು ಆಸಕ್ತಿ ಬರುತ್ತೆ. ಆಗ ಅವನೇನ್ ಮಾಡ್ತಾನೆ, ಮುಂದೆ ನಾ ಎಲ್ಲಿಗೆ ಹೋಗ್ಬೋದು, ಆ ಜಾಗಕ್ಕೆ ನಾನು ಹೇಗೆ ಹೋಗ್ಬೋದು, ಈ ಎಲ್ಲ ವಿಷಯಗಳನ್ನ ಕುರಿತು ಅವನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅಂತಹ ಪ್ರಯತ್ನ ಮಾಡಿದ್ರೆ ಅವನಿಗೆ ಗೊತ್ತಾಗುತ್ತೆ ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದಿದೆ, ಅಲ್ಲಿ ಈ ರೀತಿ ದುಃಖಗಳು, ದೋಷಗಳು ಇಲ್ಲ. ಮತ್ತೆ ನಾ ಅಲ್ಲಿಗೆ ಒಮ್ಮೆ ಹೋದ್ರೆ ಮತ್ತೆ ಈ ಒಂದು ಪ್ರಳಯಗಳು, ಕಾಲಗಳು, ಈ ಒಂದು ಸಾವು ನೋವು ಇದನ್ನ ನಾನು ಅನುಭವಿಸುವಂಥದ್ದು ಇರೋದಿಲ್ಲ. ಮತ್ತೆ ನಾ ಅಲ್ಲಿಗೂ ಹೋಗ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು, ಭಗವಂತನ ಭಕ್ತಿ ಮಾಡ್ಬೇಕು. ಭಗವಂತನಿಗೆ ಶರಣಾಗತಿನ ಹೊಂದಬೇಕು. ಮೂಲದಲ್ಲಿ ನಮ್ಮೆಲ್ಲರ ತಂದೆ ಭಗವಂತ, ದೇವೋತ್ತಮ ಪರಮ ಪುರುಷ, ಅವನಿಗೆ ಬೆನ್ನು ಮಾಡಿ. ಅಂದ್ರೆ ಕೆಲವೊಂದು ಮಕ್ಕಳು ಸ್ವಲ್ಪ ವಯಸ್ಸು ದೊಡ್ಡವರಾದ್ಮೇಲೆ ನಾನೇ ನನ್ನ ಜೀವನ ರೂಪಿಸ್ಕೋತೀನಿ, ನನ್ನಿಷ್ಟ ಬಂದ ಹಾಗೆ ನಾ ಬದುಕ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಹೋಗ್ತಾರೆ. ಹಾಗೆ ನಾವೆಲ್ಲ ಮನೆ ಬಿಟ್ಟು ಬಂದಂಥವ್ರು ನಾವು ಮತ್ತೆ ವಾಪಸ್ ಹೋಗ್ಬೇಕು. ಅಲ್ಲಿ ಭಗವಂತನು ಕೂಡ ನಮಗಾಗಿ ಕಾಯ್ತಾ ಇರ್ತಾನೆ. ಯಾವಾಗ ನಮ್ಗೆ ಇಲ್ಲಿ ನಾವು ಬಂದು ಕಷ್ಟಗಳನ್ನ ಅನುಭವಿಸ್ತೀವಿ, ಆಗ ಗೊತ್ತಾಗುತ್ತೆ ನಾವು ಮಾಡಿದ ತಪ್ಪು ಅಂತ. ಅದನ್ನ ಸರಿಪಡಿಸ್ಕೊಂಡು ಮತ್ತೆ ಭಗವಂತನ ಹತ್ರಕ್ಕೆ ಹೋಗುವಂಥದ್ದು. ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನನಗೆ ತಿಳಿಬೇಕು, ಮಾರ್ಗದರ್ಶನ ಬೇಕು. ಹೇಗೆ ವಾಪಸ್ ದಾರಿ ತಪ್ಪಿ ತುಂಬಾ ದೂರ ಬಂದಾಗಿದೆ, ಈಗ ವಾಪಸ್ ಹೋಗೋದಕ್ಕೆ ನಮ್ಗೆ ಮಾರ್ಗದರ್ಶನ ಮಾಡೋದಕ್ಕೆ ಗುರುಗಳು ಬೇಕಾಗುತ್ತೆ. ಹೀಗೆ ಆ ಎಲ್ಲವೂ ಎಲ್ಲಿಂದ ಪ್ರಾರಂಭ ಆಯ್ತು, ಎಲ್ಲಿಂದ ಸೃಷ್ಟಿ ಅನ್ನುವಂಥದ್ದಾಯ್ತು, ಮತ್ತೆ ನಮ್ಮೆಲ್ಲರ ನಿಜವಾದ ತಂದೆ ಯಾರು, ಅವನ ಹತ್ರಕ್ಕೆ ನಾನು ಹೇಗೆ ಹೋಗ್ಬೇಕು, ಇದೆಲ್ಲವನ್ನು ತಿಳ್ಕೊಳ್ಳುವಂಥದ್ದನ್ನ ಇಲ್ಲಿ ಈ ಪುರುಷೋತ್ತಮ ಯುಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಹರೇ ಕೃಷ್ಣ. ಲೋಕ 5 ನಿರ್ಮಾಣ ಮೋಹ ಜಿತ ಸಂಕಟೋಷ ಅಧ್ಯಾತ್ಮನಿತ ವಿನಿವೃತ್ತ ಕಾಮ ದ್ವಂದ್ವೈರ್ ವಿಮುಕ್ತ ದುಃಖ ಸಂಜ್ಞೈರ್ ಗಚ್ಚಂತೆ ಮೂಢಾ ಪರಂ ಪದಂ ಅವ್ಯಯಂ ತತ್. ಅನುವಾದ ಓದ್ಲಾ ಪ್ರಭುಜಿ? ಓದಿ ಮಾತಾಜಿ. ಹಾ. ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದವನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದು ತಿಳಿದವರು, ಇಂಥವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಅಂದ್ರೆ ಈಗ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ತಿಳಿದಿದ್ದಾಯ್ತು. ಅಂದ್ರೆ ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಶಾಶ್ವತವಾಗಿರುವಂಥದ್ದು. ಅಲ್ಲಿ ಯಾವುದೇ ಒಂದು ಕಷ್ಟಗಳು, ನೋವುಗಳು
ಸಹಿಸ್ಕೊಳ್ಬೇಕಾಗಿರುವಂತಹ ಬಾಧೆಗಳು ಯಾವುದೂ ಇಲ್ಲ. ಮತ್ತೆ ಅಲ್ಲಿಗೆ ನಾವು ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ಕೂಡ ಕೆಲವೊಂದು ಅರ್ಹತೆಗಳು ಬೇಕು. ಅಂದ್ರೆ ಈಗ ಆ ಏನಂತ ಹೇಳ್ತಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕು ಅಂತಂದ್ರೆ ಅವನು ಕಳ್ಳ ಆಗಿದ್ರೆ ಅಥವಾ ಮೋಸ ಮಾಡೋನಾಗಿದ್ರೆ ಅವನಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಅರ್ಹತೆ ಇದೆಯಾ? ಅವನು ಓದಿದ್ದಾನೆ, ತುಂಬಾ ಓದಿದ್ದಾನೆ, ತುಂಬಾ ಕ್ವಾಲಿಫಿಕೇಶನ್ ಇದೆ, ಆದ್ರೆ ಅವನು ಯಾವ್ದಾದ್ರು ಒಂದು ಮರ್ಡರ್ ಎಲ್ಲ ಮಾಡಿದ್ದಾನೆ, ಅವನಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ? ಇದೆಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಚೆಕ್ ಮಾಡ್ತಾರೆ ಅಲ್ವಾ, ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ. ಹೌದು ಗೌರ್ಮೆಂಟ್ ಜಾಬ್ ಕೊಡಕ್ ಮುಂಚೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ. ಈ ವ್ಯಕ್ತಿ ಯಾವುದೇ ರೀತಿ ಆ ಬೇಡದ ಒಂದು ಕೆಲಸಗಳನ್ನ ಮಾಡಿದಾನ ಇಲ್ವಾ ಅಂತ. ಹಾಗೆ ನಾವು ಕೂಡ ಅಂದ್ರೆ ಇದು ಭೌತಿಕ ಜಗತ್ತಿನ ಒಂದು ಗೌರ್ಮೆಂಟ್ ಜಾಬ್ ಅಷ್ಟೇ. ಆದ್ರೆ ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಅದಕ್ಕಿಂತ ಹೆಚ್ಚಿನದು. ಅಲ್ಲಿಗೆ ನಾವು ಹೋಗ್ಬೇಕಾದ್ರೆ ನಮ್ದು ಕೂಡ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ. ನಮ್ಮಲ್ಲಿ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಇದೆ ಅನ್ನೋದನ್ನ ನೋಡ್ತಾರೆ. ಯಾವ್ದೆಲ್ಲ ಕ್ವಾಲಿಫಿಕೇಶನ್ಸ್ ಬೇಕು ನಮ್ಗೆ ಅಲ್ಲಿಗೆ ಹೋಗೋದಕ್ಕೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಯಾವ ರೀತಿ ಆ ವ್ಯಕ್ತಿ ಎಂತಹ ಒಂದು ಗುಣಗಳನ್ನ ಹೊಂದಿರಬೇಕು ಅಂತ. ಅಂದ್ರೆ ಅವನಿಗೆ ಯಾವುದೇ ಒಂದು ಸುಳ್ಳು ಪ್ರತಿಷ್ಠೆ ಅನ್ನುವಂಥದ್ದು ಇರಬಾರದು. ಪ್ರತಿಷ್ಠೆ ಅಂತಂದ್ರೆ ಇಲ್ಲಿ ನನ್ನ ಹತ್ರ ಇಷ್ಟಿದೆ ಅಷ್ಟಿದೆ ಇದು ನಂದು ಅಂತ ಹೇಳ್ಕೊಳ್ಳುವಂಥದ್ದು. ವಾಸ್ತವದಲ್ಲಿ ಯಾವ್ದಾದ್ರು ನಮ್ದು ಅಂತ ನಿಜವಾಗ್ಲೂ ಇದೆಯಾ? ನಾವ್ ಯಾವ್ದನ್ನಾದ್ರೂ ತೋರಿಸಿ ಹೇಳಕ್ ಆಗುತ್ತಾ ಇದು ನಂದು ಅಂತ? ಇಲ್ಲ ಮಾತಾಜಿ. ಎಲ್ಲವೂ ಕೂಡ ಭಗವಂತನ ಸೃಷ್ಟಿ, ಭಗವಂತನೇ ಅವನ ಕೃಪೆ. ಮುಂದೆ ನಾವು ನೋಡ್ತೀವಿ, ಈ ಒಂದು ಅಧ್ಯಾಯದಲ್ಲೇ ನೋಡ್ತೀವಿ ಹೇಗೆ ನಮ್ಮನ್ನ ಪೋಷಣೆ ಮಾಡ್ತಾ ಇದ್ದಾನೆ ಭಗವಂತ ಅಂತ. ಯಾವುದು ಕೂಡ ನಂದಲ್ಲ, ಎಲ್ಲವೂ ಕೂಡ ಭಗವಂತನದೇ. ಮತ್ತೆ ನನಗೆ ಏನು ಜ್ಞಾನ ಈಗ ಭಗವಂತ ಕೊಟ್ಟಿದ್ದಾನೆ ಅದು ಕೂಡ ಭಗವಂತ ಕೊಟ್ಟಿರುವಂತದ್ದು. ಮತ್ತೆ ಆ ಗುರುಗಳ ಮೂಲಕ ನಾನು ಅದನ್ನ ಪಡಿತಾ ಇದ್ದೀನಿ. ಅವರ ಗುರು ಕೃಷ್ಣ ಕೃಪಾಯ ಪಾಯ ಭಕ್ತಿಲತಾ ಬೀಜ್ ಅಂತ. ಅಂದ್ರೆ ಈ ಗುರುವಿನ ಮತ್ತೆ ಭಗವಂತನ ಕೃಪೆಯಿಂದ ಮಾತ್ರ ನನಗಿದೆಲ್ಲ ತಿಳಿತಿದೆ. ಹೀಗೆ ಆ ಒಂದು ಜ್ಞಾನವನ್ನು ಪಡೆದಾಗ ನಮ್ಮಲ್ಲಿ ಈ ಒಂದು ಸುಳ್ಳು ಪ್ರತಿಷ್ಠೆ ಅನ್ನುವಂಥದ್ದು ಇರೋದಿಲ್ಲ. ಮತ್ತೆ ಮೋಹದಿಂದ, ಸುಳ್ಳು ಸಂಘದಿಂದ ಮುಕ್ತರಾದವರು. ಮೋಹ ಅಂತಂದ್ರೆ ಈ ಒಂದು ಐಹಿಕ ಮೋಹ, ಉಪಾಧಿಗಳು ಅಂತ ಹೇಳ್ತಾರೆ. ಯಾರು ನೀವು ಅಂತಂದ್ರೆ ನಿಮ್ಮನ್ನ ಹೇಗೆ ಪರಿಚಯ ಮಾಡ್ಕೋತೀರಾ? ಹರೇ ಕೃಷ್ಣ. ನಮ್ಮ ಯಾರಾದ್ರೂ ಬಂದು ಹೆಸರು ಹೇಳಿ ಹೇಳಿ ಪ್ರಭು. ಹರೇ ಕೃಷ್ಣ. ಯಾರಾದ್ರೂ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳಿ ಅಂದ್ರೆ ಯಾವ ರೀತಿ ಹೇಳ್ತೀರಾ? ನಮ್ಮ ಹೆಸರು, ನಮ್ದು ಏನಾದ್ರೂ ಐಡೆಂಟಿಟಿ ಇದ್ರೆ, ನಮ್ಮ ಅಂದ್ರೆ ಫ್ಯಾಮಿಲಿ ಹೆಸರ ಅಥವಾ ಆತರ ಏನಾದ್ರೂ ಇದ್ರೆ, ಜನರಲ್ ಆಗಿ ನಮ್ಮ ಸಣ್ಣೂರಿದ್ರೆ ಆ ಮನೆ ಈಗ ಅಂದ್ರೆ ನೀವು ನಿಮ್ಮ ಹೆಸರು ಹೇಳ್ತೀರಾ, ನಿಮ್ಮ ಕುಟುಂಬದ ಹೆಸರು ಹೇಳ್ತೀರಾ, ನಿಮ್ಮ ಒಂದು ಅಡ್ರೆಸ್ ಹೇಳ್ತೀರಾ, ನೀವು ಯಾವ ಊರಿಗೆ ಸೇರಿದವರು ಅಂತ ಹೇಳ್ತೀರಾ, ಯಾವ ಭಾಷೆ ಅಂತ ಹೇಳ್ತೀರಾ, ಯಾವ ಜಾತಿ ಅಂತ ಹೇಳ್ತೀರಾ. ಇದೆಲ್ಲವೂ ಕೂಡ ಆ ಒಂದು ಆ ಏನಂತ ಹೇಳ್ತೀವಿ, ಉಪಾಧಿಗಳು ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಕೂಡ ಈ ಒಂದು ಕ್ಲಾಸ್ ಎಂಡ್ ಅಲ್ಲಿ ನಾನ್ ನಿಮ್ಗೊಂದು ವಿಡಿಯೋ ತೋರಿಸ್ತೇನೆ, ಅದರಲ್ಲಿ ನಾವು ನೋಡೋಣ. ಈ ಉಪಾಧಿಗಳು ಅನ್ನುವಂಥದ್ದು ಅದು ಈ ಜನ್ಮದಲ್ಲಿ ಸ್ವಲ್ಪ ಕಾಲಕ್ಕೆ ನಮ್ಗೆ ಸಿಕ್ಕಿರುವಂತಹ ಒಂದು ಏನಂತ ಹೇಳ್ತಾರೆ, ಟೈಟಲ್ಗಳು. ಅಂದ್ರೆ ನಾನು ಇಷ್ಟು ಓದಿದ್ದೀನಿ ಅನ್ನುವಂಥದ್ದು, ಇವೆಲ್ಲವೂ ಕೂಡ. ಹಾಗೆ ಈ ರೀತಿ ಸುಳ್ಳು ಸಂಘದಿಂದ, ಮೋಹದಿಂದ ಮುಕ್ತರಾದವರು, ಅಂದ್ರೆ ಯಾರು ಜ್ಞಾನಿಗಳಿದ್ದಾರೆ ಅವರಿಗೆ ತಿಳಿದಿದೆ ಯಾವುದು ಕೂಡ ನಂದಲ್ಲ ಅನ್ನುವಂಥದ್ದು. ಇನ್ನೊಂದು, ನಾನು ಅಂತ ನಾನು ಏನ್ ಅನ್ಕೋತಾ ಇದ್ದೀನಿ ಅದು ಈ ದೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು, ಈ ಜನ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆದ್ರೆ ನಾನ್ ಅನಾದಿ. ನಾನು ಅಂದ್ರೆ ಯಾರು? ಹರೇ ಕೃಷ್ಣ. ವಾಸ್ತವದಲ್ಲಿ ನಾನು ಅಂದ್ರೆ ಯಾರು? ನೀವು ಅಂದ್ರೆ ಯಾರಂತೀರ ಭಗವದ್ಗೀತೆ ಕ್ಲಾಸ್ ಬಂದ್ಮೇಲೆ? ನಾವು ಅಂದ್ರೆ ಕೃಷ್ಣ ಪ್ರಜ್ಞೆ ದಾರಿಯಲ್ಲಿ ಇರುವ ಒಂದು ಆತ್ಮ ಅಂತ ಅಷ್ಟೇ ಯೋಚನೆ ಮಾಡ್ಬೇಕು ಮಾತಾಜಿ. ನೀವು ಅಂದ್ರೆ ಯಾರು ಅಂದ್ರೆ ನಾನೊಂದು ಆತ್ಮ. ಆತ್ಮದ ನೆಲೆಯಲ್ಲಿ, ಆತ್ಮದ ದೃಷ್ಟಿಯಲ್ಲಿ ನಾನು ನೋಡಿದಾಗ ನನಗೆ ಎಷ್ಟೋ ದೇಹಗಳು ಬದಲಾಗಿ ಹೋಗಿದೆ, ಎಷ್ಟೋ ಹೆಸರುಗಳು ಬದಲಾಗಿ ಹೋಗಿದೆ, ಎಷ್ಟೋ ಒಂದು ಏನಂತ ಹೇಳ್ತೀವಿ, ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ನಾನು ಬೇರೆ ಬೇರೆ ರೂಪಗಳನ್ನ ತಾಳ್ತಾ ಇದ್ದೀನಿ. ಆದ್ರೆ ನಾನು ವಾಸ್ತವದಲ್ಲಿ ಆತ್ಮ. ಇದನ್ನ ತಿಳ್ಕೊಂಡಿರುವಂತವ್ರು, ಮತ್ತೆ ನಿತ್ಯವಾದದ್ದನ್ನ ಅರಿತವ್ರು. ಯಾವುದು ನಿತ್ಯವಾದದ್ದು? ಆತ್ಮ ಅನ್ನುವಂಥದ್ದು ಅದು ನಾಶ ಆಗುತ್ತಾ? 2ನೇ ಅಧ್ಯಾಯದಲ್ಲಿ ಓದಿದಿರಲ್ವಾ? ಆ ದೇಹ ನಾಶ ಆಗೋ ಹಾಗೆ ಆತ್ಮಕ್ಕೆ ನಾಶ ಇದೆಯಾ? ಇಲ್ಲ ಮಾತಾಜಿ, ಆತ್ಮ ಶಾಶ್ವತವಾದದ್ದು. ಅದೇನೆ ಇಲ್ಲಿ ಹೇಳ್ತಾರೆ, ನಿತ್ಯವಾದದನ್ನ ತಿಳಿದವರು, ಮತ್ತೆ ಐಹಿಕ ಕಾಮಗಳನ್ನ ತ್ಯಜಿಸಿದವರು. ಅಂದ್ರೆ ಇನ್ನೂ ಈ ಭೌತಿಕ ಜಗತ್ತಿನಲ್ಲಿ ಇಚ್ಛೆಗಳನ್ನ ಇಟ್ಕೊಂಡು ಈ ಒಂದು ಸುಖ ದುಃಖಗಳನ್ನ ಅನುಭವಿಸೋದಕ್ಕೆ ಇಷ್ಟಪಡುವಂತವ್ರು ಯಾರು ಇಲ್ವೋ, ಅದನ್ನ ಯಾರು ಬಿಟ್ಟಿದ್ದಾರೋ ಅಂತವ್ರನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಏನಂತ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಜಗತ್ತಿಗೆ ನಾನು ಹೋಗ್ಬೇಕು, ಆದ್ರೆ ಭೌತಿಕ ಜಗತ್ತಿನಲ್ಲಿ ಇದ್ಕೊಂಡೆ ನಾ ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ಸಾಧ್ಯ ಇದೆಯಾ?
ಇನ್ನು ನನಗೆ ಇಲ್ಲಿ ಇರೋದಕ್ಕೆ ಮೋಹ ಇಟ್ಕೊಂಡಿದ್ದೀನಿ, ಆದ್ರೆ ನಾನು ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೂ ಹೋಗೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ, ಎಲ್ಲವನ್ನು ಮೋಹ ತೆಗಿಸಿ ಹೋಗ್ಬೇಕು ಮಾತಾಜಿ. ಅಂದ್ರೆ ಎರಡು ಎಲ್ಲಾ ದೋಣಿಯಲ್ಲಿ ಗುಣಗಳನ್ನ ಮೀರಿದಾಗ ಮಾತ್ರ ಹೋಗ್ಬೋದು ಮಾತಾಜಿ. ಎರಡು ದೋಣಿಯಲ್ಲಿ ನಾವು ಪ್ರಯಾಣ ಮಾಡಕ್ ಆಗೋದಿಲ್ಲ, ಒಂದನ್ನ ಬಿಟ್ಟು ಆಗಲ್ಲ. ಇನ್ನೊಂದಕ್ಕೆ ನಾವು ಹೋಗೋದಕ್ಕೆ ಸಾಧ್ಯ. ಹಾಗೆ ಇದನ್ನ ನಾವು ಬಿಟ್ರೇನೆ ನಾವು ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆ ರೀತಿ ಐಹಿಕ ಕಾಮಗಳನ್ನ ಅವರು ತ್ಯಜಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಸುಖ ದುಃಖ ದ್ವಂದ್ವಗಳಿಂದ ಬಿಡುಗಡೆ ಆದವರು ಅಂದ್ರೆ ಈ ಒಂದು ದೇಹ ಏನ್ ನಾ ಪಡೆದಿದ್ದೀನಿ, ಈ ಒಂದು ಜನ್ಮ ನಾನೇನ್ ಪಡ್ಕೊಂಡಿದ್ದೀನಿ, ಅದಕ್ಕನುಗುಣವಾಗಿ ಸುಖ ದುಃಖ ಅನ್ನುವಂಥದ್ದು ಬರ್ತಾ ಇದೆ. ಅದನ್ನ ನಾನು ಅದರಲ್ಲಿ ನನ್ನನ್ನ ನಾನು ಪರಿಪೂರ್ಣವಾಗಿ ಮುಳುಗಿಸ್ಕೊಳ್ಳುವಂಥದ್ದಲ್ಲ, ಅದನ್ನ ನಾನು ದೂರ ಇದ್ದು ನೋಡುವಂಥದ್ದು. ಅಂದ್ರೆ ಈ ಸುಖ ದುಃಖ ಏನ್ ಬರ್ತಾ ಇದೆ ನನಗೆ, ನನ್ನ ಇಂದಿನ ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಇದು ಬರ್ತಾ ಇದೆ, ಅದರಿಂದ ನಾನು ಗೊಂದಲಕ್ಕೀಡಾಗೋದಿಲ್ಲ. ಅಂದ್ರೆ ಕಷ್ಟ ಬಂದಾಗ ನಾನು ಕುಗ್ಗುವಂಥದ್ದು ಅಥವಾ ಸುಖ ಬಂದಾಗ ನಾನು ಹಿಗ್ಗುವಂಥದ್ದು, ಅದನ್ನ ಜ್ಞಾನಿಗಳಾದವರು ಮಾಡೋದಿಲ್ಲ. ಅವ್ರು ಏನ್ ಅನ್ಕೋತಾರೆ, ದುಃಖ ಬಂದಾಗ ಒಳ್ಳೇದಾಯ್ತು, ಯಾಕೆ ಒಳ್ಳೇದಾಯ್ತು, ನಾನ್ ಮಾಡಿದ ಕರ್ಮ ಕಳೀತಿದೆ ಅಂತ ಅದನ್ನ ಅವರು ಸಹಿಸ್ಕೋತಾರೆ. ಮತ್ತೆ ಗೊಂದಲವಿಲ್ಲದೆ ಆ ಪುರುಷನಿಗೆ ಶರಣಾಗುವುದು ಹೇಗೆ ಅನ್ನೋದನ್ನ ತಿಳಿತಾರೆ. ಅಂದ್ರೆ ಭಗವಂತನ ಭಕ್ತಿಯನ್ನ ನಾವು ಹೇಗೆ ಮಾಡ್ಬೇಕು, ಭಗವಂತನ ಸ್ಮರಣೆಯನ್ನ ಸದಾ ಹೇಗೆ ಮಾಡ್ಬೇಕು, ಕಲಿಯುಗದಲ್ಲಿ ನಾವು ಹೇಗೆ ಭಗವಂತನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ? ಹರೇ ಜಪ ಕೃಷ್ಣ ಸಂಕೀರ್ತನೆ. ಮಹಾಮಂತ್ರ ಜಪದಿಂದ. ಆ ಭಗವಂತನ ನಾಮ ಸಂಕೀರ್ತನೆ ಮಾಡುವ ಮೂಲಕ. ಹೀಗೆ ಈ ವಿಷಯಗಳನ್ನ ತಿಳಿದಂತ ವ್ಯಕ್ತಿ ಅವನು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಅರ್ಹತೆಯನ್ನು ಪಡಿತಾನೆ. ಹರೇ ಕೃಷ್ಣ. ಈಗ ಇಲ್ಲಿಂದ ಆಚೆ ಆ ಒಂದು ಭಗವಂತನ ಧಾಮ ಹೇಗಿದೆ ಅನ್ನೋದನ್ನಲ್ಲಿ ಹೇಳ್ತಾರೆ. ನಾ ತದ್ ಶ್ಲೋಕ ಓದಿ ಮಾತಾಜಿ. ನಾ ತದ್ಭಾಸಯತೆ ಸೂರ್ಯೋ ನಾ ನಾ ಶಶಾಂಕ್ ನಾ ಶಶಾಂಕ ಶಶಾಂಕೋ ಶಶಾಂಕೋ ನ ಪಾವಕಃ ಯದ್ ಗತ್ವಾ ನ ನಿವರ್ತಂತೆ ತದ್ ತದ್ದಾಮಂ ಪರಮಂ ಮಮ. ತದ್ಧಾಮಂ ಪರಂ ಮಮ. ಅನುವಾದ: ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರ ಆಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿಸಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಭೌತಿಕ ಜಗತ್ತು ದುಃಖಾಲಯ, ಇಲ್ಲಿ ಎಲ್ಲ ಕಷ್ಟಗಳೇ ಇರುವಂತದ್ದು. ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ನಾವು ಅನೇಕ ಕಷ್ಟಗಳನ್ನ ಅನುಭವಿಸ್ತೀವಿ. ಮತ್ತೆ ನಾವು ನಮ್ಮ ಜಾಗ, ನಮ್ಮ ಒಂದು ನಿಜವಾದ ಒಂದು ಧಾಮ ಬಿಟ್ಟು ಇಲ್ಲಿ ಬಂದಿದ್ರಿಂದ ಇಲ್ಲಿ ನಾವು ಬರೀ ನೋವುಗಳನ್ನೇ ಅನುಭವಿಸುವಂಥದ್ದು. ಇದನ್ನ ತಿಳ್ಕೊಂಡಂತವ್ರು ಭಗವಂತನ ಧಾಮಕ್ಕೆ ವಾಪಸ್ ಆಗೋದಕ್ಕೆ ಇಚ್ಛಿಸಿದಾಗ ಆ ಭಗವಂತನ ಧಾಮ, ನಾವ್ ಎಲ್ಲಿಗೆ ಈಗ ಎಲ್ಲಾದ್ರೂ ಫಾರಿನ್ ಹೋಗ್ತೀವಿ ಅಂತಂದ್ರೆ ಆ ಫಾರಿನ್ ಬಗ್ಗೆ ನಾವು ತಿಳ್ಕೊತೀವಲ್ಲ, ನಾವು ಹೋಗೋ ಜಾಗ ಹೇಗಿದೆ, ಎಲ್ಲಿದೆ, ನಾವ್ ಹೇಗ್ ಹೋಗ್ಬೇಕು ಅನ್ನೋಂಥದ್ದೆಲ್ಲ ತಿಳ್ಕೊತೀವಲ್ವಾ, ಹೋಗಕ್ ಮುಂಚೆ ಪ್ಲಾನ್ ಮಾಡ್ಕೋತೀವಲ್ಲ. ಹೌದು ಮಾತಾಜಿ, ಹೌದು. ಐಟಿನರಿ ಮಾಡದೆ ಎಲ್ಲೂ ಹೋಗೋದಿಲ್ಲ. ಹಾ, ನಾವ್ ತಿಳ್ಕೊಂಡು ಹೋಗ್ತೀವಿ, ತಿಳಿದಿರ ಹಾಗೆ ಸುಮ್ನೆ ಹಾಗೆ ನಾವು ಹೋಗ್ಬಿಡೋದಿಲ್ಲ. ಹಾಗೆ ಇಲ್ಲಿ ಭಗವಂತನ ಧಾಮಕ್ಕೆ ನಾವು ಹೋಗ್ಬೇಕು ಅಂತ ಅಂತ ಹೇಳಿದ್ಮೇಲೆ ಭಗವಂತನ ಧಾಮ ಹೇಗಿದೆ, ಆ ಧಾಮದಲ್ಲಿ ಯಾವ ರೀತಿ ಎಲ್ಲ ಅಂದ್ರೆ ಏನೆಲ್ಲ ಇದೆ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಮೊದಲಿಗೆ ಹೇಳ್ತಾರೆ, ಜಗತ್ತಿನಲ್ಲಿ ನಮ್ಗೆ ಬೆಳಕು ಬೆಳಕು ಇದೆಯಾ ಇಲ್ವಾ? ಹರೇ ಕೃಷ್ಣ. ಇದೆ ಮಾತಾಜಿ. ಹೇಗೆ ಸಿಗುತ್ತೆ ನಮ್ಗೆ ಬೆಳಕು? ಸೂರ್ಯನಿಂದ. ಬೆಳಗ್ಗೆ ಹೊತ್ತು ಸೂರ್ಯ ಸೂರ್ಯ, ಇದ್ದಾನೆ, ಅಗ್ನಿ, ಲೈಟ್. ಈಗ ಈಗಿನ ಕತ್ಲೆ ಆಗಿದೆ. ಕಾಲದಲ್ಲಿ ಲೈಟ್, ಸೋಲಾರ್ ಲೈಟ್ ಇದೆಲ್ಲ. ಈಗ ಕತ್ಲೆ ಆದ್ಮೇಲೆ ನಮ್ಗೆ ಆ ಕರೆಂಟ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು ಅಥವಾ ಬೆಂಕಿ ಬೇಕು, ಅದರ ಮೂಲಕ ನಮ್ಗೆ ಬೆಳಕು ಸಿಗುತ್ತೆ. ಅಂದ್ರೆ ಈ ಒಂದು ಭೌತಿಕ ಜಗತ್ತು ಹೇಗಿದೆ ಅಂತಂದ್ರೆ ಒಂದು ತೆಂಗಿನಕಾಯಿಗೆ ಹೋಲಿಸ್ತಾರೆ. ಇದನ್ನ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಅಂಡ ಅಂದ್ರೆ ಮೊಟ್ಟೆ ರೂಪದಲ್ಲಿ ಇದೆ ಅಂತ. ಹೇಗೆ ಮೊಟ್ಟೆ ಒಳಗಡೆ ಬೆಳಕಿರುತ್ತಾ, ಅದೆಲ್ಲ ಮಾತಾಜಿ. ಕತ್ತಲೆ ಇರುತ್ತೆ, ಹಾಗೆ ಈ ಒಂದು ಭೌತಿಕ ಜಗತ್ತು ಕೂಡ ಆ ಒಂದು 7 ಪದರಗಳಿಂದ ಆಗಿದೆ ಅಂತ ಹೇಳ್ತಾರೆ. ಆ ಒಂದು ತೆಂಗಿನಕಾಯಿ ಇದ್ದ ಹಾಗೆ ಒಳಗಡೆ ನೀರಿದೆ, ನಂತರ ಕಾಯಿ ನಾರು ಹೇಗಿದೆ, ಆ ತರ ಈ ಒಂದು ಬ್ರಹ್ಮಾಂಡ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಅದ್ರೊಳಗಡೆ ಯಾವುದೇ ಒಂದು ಬೆಳಕಿಲ್ಲ, ಇದು ಕತ್ತಲೆ. ಆದ್ರೆ ಇಲ್ಲಿ ನಮ್ಗೆ ಬೆಳಕು ಕೊಡೋದಕ್ಕೋಸ್ಕರ ಭಗವಂತ ಈ ಸೂರ್ಯ ಚಂದ್ರರನ್ನ ಸೃಷ್ಟಿ ಮಾಡಿದ್ದಾನೆ. ಆ ಸೂರ್ಯನಿಗೆ ಅಥವಾ ಚಂದ್ರನಿಗೆ ಆ ಬೆಳಕು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಅದು ಸ್ವತಃ ಭಗವಂತನಿಂದಲೇ. ಮುಂದಿನ ಶ್ಲೋಕಗಳಲ್ಲಿ ನೋಡ್ತೀವಿ, ಸ್ವತಃ ಭಗವಂತನೇ ಆ ಒಂದು ಬೆಳಕನ್ನ ನೀಡ್ತಾ ಇದ್ದಾನೆ. ಆದ್ರೆ ಅವನು ಭಗವಂತ ಇರುವಂತಹ ಧಾಮದಲ್ಲಿ ಹೀಗೆ ನಮ್ಗೆ ಬೇಕಾಗಿಲ್ಲ. ಸೂರ್ಯ ಬೇಡ, ಚಂದ್ರ ಬೇಡ, ಅಗ್ನಿ ಬೇಡ, ವಿದ್ಯುತ್ ಶಕ್ತಿ ಬೇಡ. ಅಲ್ಲಿ ಪ್ರತಿಯೊಂದು ಕೂಡ
ಸ್ವಯಂ ಪ್ರಭೆಯನ್ನ ಹೊಂದಿದೆ. ಅಂದ್ರೆ ಆ ಒಂದು ಆಧ್ಯಾತ್ಮಿಕ ಜಗತ್ತು ಅದು ಬೆಳಕು ಅನ್ನುವಂಥದ್ದು ಆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನ ದೇಹದಿಂದ ಹೊರಹೊಮ್ಮುವಂತಹ ಕಾಂತಿ ಏನಿದೆ, ಹಾಗೆ ಆ ಒಂದು ಆಧ್ಯಾತ್ಮಿಕ ಜಗತ್ತು ಸದಾ ಬೆಳಕಿನಿಂದ ಕೂಡಿರುತ್ತೆ. ಅಲ್ಲಿ ನಮ್ಗೆ ಈ ರೀತಿ ಸೂರ್ಯ ಚಂದ್ರ ಅಥವಾ ಎಲೆಕ್ಟ್ರಿಸಿಟಿ ಇದೆಲ್ಲವೂ ಕೂಡ ಅಗ್ನಿ ಇದೆಲ್ಲ ಬೇಕಾಗಿಲ್ಲ ಅಲ್ಲಿ ಆ ಬೆಳಕನ್ನ ಪಡಿಲಿಕ್ಕೆ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಆಧ್ಯಾತ್ಮಿಕ ಜಗತ್ತು ಅಂತಂದ್ರೆ ಅದು ಸ್ವಯಂ ಪ್ರಭೆಯಿಂದ ಕೂಡಿರುವಂತಹ ಒಂದು ಭಾಗ ಅಂತಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮಮೈವಾಂಶು ಮಮೈವಾಂಶು ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಅನುವಾದ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಹರೇ ಕೃಷ್ಣ. ಮತ್ತೆ ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ವಿಭಿನ್ನ ಅಂಶ ಅಂತ ಹೇಳ್ತಾರೆ. ಭಗವಂತನಲ್ಲಿ 2 ರೀತಿಯ ಅಂಶಗಳು ಬರುತ್ತೆ. ಅಂದ್ರೆ ಭಗವಂತನಿಂದ ನೇರವಾಗಿ ಅವನದೇ ಒಂದು ಜೆರಾಕ್ಸ್ ಕಾಪಿ ಅಂತ ಹೇಳ್ತಾರೆ, ಹಾಗೆ ಬರುವಂತದ್ದು ವಿಷ್ಣು ತತ್ವಗಳು ಅಥವಾ ಸ್ವಾಂಶ ವಿಸ್ತರಣೆಗಳು ಅಂತ ಹೇಳ್ತಾರೆ. ಇನ್ನ ನಂತರ ಬರುವಂತದ್ದು ಏನಂತ ಹೇಳ್ತಾರೆ, ಆ ವಿಸ್ತರಣೆ ಏನು ವಿಸ್ತರಣೆ ಆಗಿದೆ ಆ ವಿಸ್ತರಣೆಯ ಇನ್ನಷ್ಟು ವಿಸ್ತರಣೆಗಳು ಆಗ್ತಾ ಹೋಗುತ್ತೆ. ಅದನ್ನ ವಿಭಿನ್ನ ಅಂಶಗಳು ಅಂತ ಹೇಳ್ತಾರೆ. ಆ ವಿಭಿನ್ನ ಅಂಶಗಳು ನಾವೆಲ್ಲರೂ ಕೂಡ ಜೀವತತ್ವ. ನಾವೆಲ್ಲರೂ ಕೂಡ ವಾಸ್ತವದಲ್ಲಿ ಬಂದಿರುವಂತದ್ದು ಭಗವಂತನಿಂದಲೇ. ಅವನ ಒಂದು ಸಣ್ಣ ಸಣ್ಣ ಭಾಗಗಳು ನಾವು ಅಂತ ಹೇಳ್ತಾರೆ. ಹೋಲಿಕೆಗೆ ಹೇಳಿದಾಗ ಭಗವಂತನನ್ನ ಸಾಗರಕ್ಕೆ ಹೋಲಿಸಿದ್ರೆ ನಮ್ಮನ್ನ ಒಂದು ಹನಿಗೆ ಹೋಲಿಸ್ತಾರೆ. ಭಗವಂತನನ್ನ ಒಂದು ಕಾಡ್ಗಿಚ್ಚಿಗೆ ಹೋಲಿಸಿದಾಗ ಸಣ್ಣ ಸಣ್ಣ ಕಿಡಿಗಳಿಗೆ ನಮ್ಮನ್ನ ಹೋಲಿಸ್ತಾರೆ. ಹಾಗೆ ಭಗವಂತನಿಂದ ಹೊರಹೊಮ್ಮಿದಂತವರು ನಾವು. ಹಾಗೆ ಗುಣದಲ್ಲಿ ನಮಗೆ ಭಗವಂತನಲ್ಲಿ ಇರುವಂತಹ ಗುಣಗಳು ಇದೆ. ಅಂದ್ರೆ ಚಿನ್ನದ ಗಣಿ ಭಗವಂತ ಆದ್ರೆ ಒಂದು ಚಿನ್ನದ ತುಣುಕು ನಾವು. ಆ ಒಂದು ಗಣಿಗೂ ಚಿನ್ನದ ತುಣುಕುಗೂ ಏನಾದ್ರೂ ವ್ಯತ್ಯಾಸ ಇರುತ್ತಾ ಗುಣದಲ್ಲಿ? ಇಲ್ಲ ಮಾತಾಡಿ. ಚಿನ್ನದ ಏನ್ ಕ್ಯಾರೆಕ್ಟರ್ ಇದೆ, ಸಣ್ಣ ಪೀಸ್ ಆಗ್ಲಿ ಗಣಿಯಲ್ಲಾಗ್ಲಿ ಸಿಗುತ್ತೆ. ಸ್ವಲ್ಪ ಪ್ಯೂರಿಫಿಕೇಶನ್ ಅಲ್ಲಿ ಚೇಂಜಸ್ ಇರ್ಬೋದು ಅಷ್ಟೇ. ಅದು ಅದು ಗಾತ್ರದಲ್ಲಿ ವ್ಯತ್ಯಾಸ ಇದೆ, ಆದ್ರೆ ಕ್ವಾಲಿಟಿಯಲ್ಲಿ ಚೇಂಜಸ್ ಇಲ್ಲ. ಹಾಗೆ ಭಗವಂತನಿಗೂ ನಮಗೂ ಆತ್ಮಕ್ಕೂ ಪರಮಾತ್ಮನಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ, ಆದ್ರೆ ಅದರ ಒಂದು ಗಾತ್ರದಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಭಗವಂತನ ಸಣ್ಣ ಸಣ್ಣ ಭಾಗಗಳು. ಆದ್ರೆ ನಾವು ಏನಾಗಿದ್ದೀವಿ, ಅವನಿಂದ ದೂರ ಬಂದಿದ್ವಿ. ಅಂದ್ರೆ ಆ ದಗದಗಿಸಿ ಉರಿತಿರುವಂತಹ ಜ್ವಾಲೆ ಏನಿದೆ ಅದರಿಂದ ಆಚೆಗೆ ಕಿಡಿ ಅದು ಹೊರಗಡೆ ಬಂದಾಗ ಏನಾಗುತ್ತೆ, ಸಣ್ಣ ಕಿಡಿ ಆ ಬೆಂಕಿಯಿಂದ ಹೊರಗಡೆ ಬಂದ್ರೆ ಏನಾಗುತ್ತೆ, ಬತ್ತೋಗುತ್ತೆ ಮಾತಾಜಿ. ಅದರ ಶಕ್ತಿ ಕಳ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಬದ್ಧ ಜೀವನದಿಂದ ನಾವೇನಾಗಿದ್ದೀವಿ, ಈ ಭೌತಿಕ ಜಗತ್ತಿನ ಮೋಹದಿಂದ, ಅಂದ್ರೆ ನಾವು ಈ ಬಯಕೆ ಅಥವಾ ಒಂದು ನಮ್ಮಿಷ್ಟ ಬಂದ ಹಾಗೆ ಬದುಕಬೇಕು, ಸ್ವತಂತ್ರವಾದ ಜೀವನ ಮಾಡ್ಬೇಕು ಅನ್ನುವಂತಹ ಇಚ್ಛೆಯಿಂದ ಏನಾಗಿದ್ದೀವಿ, ವಾಸ್ತವದಲ್ಲಿ ಸ್ವತಂತ್ರವನ್ನ ಅನುಭವಿಸ್ತಾ ಇಲ್ಲ, ನಾವು ಬಂಧನದಲ್ಲಿ ಇದ್ದೀವಿ. ನೀವು ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ದೀರಾ 3 ರೀತಿಯ ಬಂಧನಗಳು, ನಮ್ಮ ಕಣ್ಣಿಗೆ ಕಾಣದಂತಹ ಬಂಧನಗಳು. ಆ ಬಂಧನ ನೀವೇ ಹೇಳಿದ ಹಾಗೆ ಚಿನ್ನದ ಅಥವಾ ಬೆಳ್ಳಿ ಅಥವಾ ಕಬ್ಬಿಣದ ಆಗಿರ್ಬೋದು, ಆದ್ರೆ ಬಂಧನನೇ. ಆ ಬಂಧನದಲ್ಲಿ ನಾವು ಸಿಲುಕಾಕೊಂಡಿದ್ವಿ. ನಮ್ಮನ್ನ ಬಂಧಿಸ್ತಿರುವಂತದ್ದು ಆ 3 ಗುಣಗಳು. ಆದ್ರೆ ಯಾವ ಮೂಲಕ ಅವು ಬಂಧನಕ್ಕೆ ನಾವು ಸಿಕ್ಕಾಕೊಂಡಿದೀವಿ ಅಂದ್ರೆ ಈ ಇಂದ್ರಿಯಗಳ ಮೂಲಕ. ಈ ಇಂದ್ರಿಯಗಳು ಆಸೆಗಳು ನಮ್ಮಲ್ಲಿ ಆಸೆನ ಹುಟ್ಟಿಸುತ್ತೆ. ನಂತರ ಈ ಆಸೆಗಳನ್ನ ಹುಟ್ಟಿಸಿದ ಮೇಲೆ ಮನಸ್ಸು ಅದಕ್ಕೆ ತಕ್ಕ ಹಾಗೆ ಅದು ವರ್ತಿಸೋದಕ್ಕೆ ಪ್ರಾರಂಭ ಆಗುತ್ತೆ. ವಾಸ್ತವದಲ್ಲಿ ಯಾವ ರೀತಿ ಇರ್ಬೇಕು ಅಂತಂದ್ರೆ, ಮಕ್ಕಳೇ ಹೇಳಿದ ಹಾಗೆ ತಂದೆ ತಾಯಿ ಕೇಳ್ಬೇಕಾ, ತಂದೆ ತಾಯಿ ಹೇಳಿದ ಹಾಗೆ ಮಕ್ಕಳು ಕೇಳ್ಬೇಕಾ? ತಂದೆ ತಾಯಿ ಹೇಳಿದಾಗೆ ಮಕ್ಕಳು ಕೇಳ್ಬೇಕು ಅಂತ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಂದ್ರಿಯಗಳು ಹೇಳಿದ ಹಾಗೆ ಮನಸ್ಸು ಕೇಳೋದಕ್ಕೆ ಪ್ರಾರಂಭ ಮಾಡುತ್ತೆ. ವಾಸ್ತವದಲ್ಲಿ ಮನಸ್ಸು ಹೇಳಿದ ಹಾಗೆ ಇಂದ್ರಿಯಗಳು ಕೇಳಬೇಕು, ಆದ್ರೆ ಇಂದ್ರಿಯಗಳು ಕರ್ಕೊಂಡು ಹೋಗಿದ್ದ ಕಡೆಗೆ ಮನಸ್ಸು ಹೋಗ್ತಾ ಇದೆ. ಹಾಗೆ ಇಂದ್ರಿಯಗಳ ಜೊತೆ ಸೇರಿ ಮನಸ್ಸು ಕೂಡ ಆಜ್ಞೆ ಇಂದ್ರಿಯ ಆಗ್ತಾ ಇದೆ. ಈ ಇಂದ್ರಿಯಗಳು ನಮ್ಮನ್ನ ಏನ್ ಮಾಡ್ತಾ ಇದೆ, ನನಗಿದು ಬೇಕು ಅದು ಬೇಕು ಅಂತ ಈ ಬೇಕುಗಳ ಹಿಂದೆ ನಾವು ಹೋಗ್ತಾ ಇದೀವಿ. ಆ ಒಂದು ಕಾಮನೆಗಳು ನಮ್ಮನ್ನ ಅವರ ಇಚ್ಛೆಗೆ ಅವುಗಳ ಇಚ್ಛೆಗೆ ತಕ್ಕ ಹಾಗೆ ನಮ್ಮನ್ನ ಕಾರ್ಯರೂಪದಲ್ಲಿ ತೊಡಗೋದಕ್ಕೆ ಪ್ರೇರಣೆಯನ್ನ ಕೊಡ್ತಾ ಇದೆ. ಅದರಿಂದ ಏನಾಗುತ್ತೆ, ನಾನು ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡಿದ್ದೀನಿ, ಬಂಧನದಲ್ಲಿ ಇದ್ದೀನಿ, ಇದರಿಂದ ಆಚೆಗೆ ನಾನು ಬರ್ಬೇಕು ಅಂತಂದ್ರೆ
ದ್ವಂದ್ವಗಳಿಂದ ಹೊರಗಡೆ ಬರಬೇಕು ಅಂತ. ಅಂದ್ರೆ ಸುಖ ದುಃಖ ಅನ್ನುವಂಥದ್ದು, ಇದು ಬೇಕು ಇದು ಬೇಡ ಅನ್ನುವಂಥದ್ದು, ಇದೆಲ್ಲ ಇಂತಹ ಒಂದು ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಸಣ್ಣ ಸಣ್ಣ ಭಾಗಗಳು ಅಂದ್ರೆ ಭಗವಂತನ ವಿಭಿನ್ನ ಅಂಶಗಳು, ನಾವು ಕೂಡ ಭಗವಂತನ ಅಂಶಗಳೇ. ನಮ್ಮಲ್ಲೂ ಕೂಡ ಆ ಸಚ್ಚಿದಾನಂದ ಸ್ವರೂಪ ಅನ್ನುವಂಥದ್ದು ಆತ್ಮದ ನೆಲೆಯಲ್ಲಿ ಇದೆ. ಆ ಆತ್ಮ ನಿತ್ಯವಾದದ್ದು, ಪೂರ್ಣ ಜ್ಞಾನವನ್ನ, ಪೂರ್ಣ ಆನಂದವನ್ನ ಅನುಭವಿಸುವಂಥದ್ದು. ಈ ಭೌತಿಕ ಜಗತ್ತಿಗೆ ಬಂದ ಕಾರಣ ಅದು ಶಾಶ್ವತತೆಯನ್ನ ಈಗ್ಲೂ ಇದೆ. ಆತ್ಮ ಅದು ಶಾಶ್ವತವಾಗೇ ಇದೆ. ಆದ್ರೆ ನಾನು ಆತ್ಮ ಅನ್ನುವಂಥದ್ದನ್ನೇ ಮರ್ತು ಬಿಟ್ಟಿದ್ದೀನಿ. ಆಗ ಏನ್ ಮಾಡ್ತೀನಿ, ಈ ದೇಹದೊಂದಿಗೆ ನನ್ನನ್ನು ಗುರುತಿಸ್ಕೋತೀನಿ. ಆಗ ನನಗೆ ಶಾಶ್ವತವಾದ ಬದುಕಿಲ್ಲ. ಅಲ್ಲಿ ನನಗೆ ಆರಂಭ ಅನ್ನುವಂಥದ್ದು, ಅಂತ್ಯ ಅನ್ನುವಂಥದ್ದು ಇರುತ್ತೆ. ಮತ್ತೆ ಇಲ್ಲಿ ನನಗೆ ಜ್ಞಾನ ಅನ್ನುವಂಥದ್ದು ಅದನ್ನ ಕಳ್ಕೊಂಡಿದ್ದೀನಿ. ಆದ ಕಾರಣ ನಾನು ಗುರುವಿನ ಮೂಲಕ, ಶಾಸ್ತ್ರದ ಮೂಲಕ, ಭಗವಂತನ ನೆರವಿನ ಮೂಲಕ ಆ ಜ್ಞಾನವನ್ನು ಅಂದ್ರೆ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಮತ್ತೆ ಆನಂದ ಅನ್ನುವಂಥದ್ದು ಅದನ್ನ ನಾನು ಹುಡುಕ್ತಿದ್ದೀನಿ. ನಾನು ಅಲ್ಲಿದ್ದಾಗ ನನಗೆ ಆ ಆನಂದ ಅನ್ನುವಂಥದ್ದು ಇತ್ತು. ಇಲ್ಲಿಗೆ ಬಂದ್ಮೇಲೆ ಆನಂದ ಅನ್ನುವಂಥದ್ದು ಇಲ್ಲ. ನಾ ಅದನ್ನ ಹುಡುಕ್ತಾ ಇದ್ದೀನಿ, ಎಲ್ಲಿ ಕಳ್ಕೊಂಡೆ ನಾನು ಅಂತ. ಎಲ್ಲರೂ ಕೂಡ ಆನಂದಕ್ಕಾಗಿ ತಾನೇ ಜೀವನ ಮಾಡ್ತಾ ಇದ್ದೀರಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಪ್ರತಿಯೊಬ್ಬರು ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಎಂಜಾಯ್ಮೆಂಟ್ ನನಗೆ ಇಲ್ಲಿ ಸಿಗೋದಿಲ್ಲ. ಆದ್ರೂ ಕೂಡ ನಾನು ಏನ್ ಮಾಡ್ತೀನಿ, ಪ್ರತಿಯೊಂದರಲ್ಲೂ ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀನಿ. ನಾವು ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಅದನ್ನೇ ಮಾಡ್ತಾ ಇರ್ತವೆ. ಯಾಕಂದ್ರೆ ಅವರು ಕೂಡ ಜೀವಾತ್ಮಗಳು. ಹರೇ ಕೃಷ್ಣ. ಶರೀರಂ ಯದಾವಾಪ್ನೋತಿ. ಓದ್ತೀರಾ ಮಾತಾಜಿ? ಓದಿ ನನಗೆ ಅದು ಕಷ್ಟ. ಹರೇ ಕೃಷ್ಣ ಮಾತಾಜಿ. ಯಾರು ಓದ್ತೀರಾ? ಹೋದ್ಲಾ ಮಾತಾಜಿ? ಹಾ ಮಾತಾಜಿ. ಓದಿ ಮಾತಾಜಿ. ಶರೀರಯ್ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಅನುವಾದ: ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈ ಒಂದು ದೇಹ ಬದಲಾವಣೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ದೇಹ ಬದಲಾವಣೆ ಆಗುವಾಗ ಒಂದು ದೇಹ ಕಳ್ಕೊಂಡು ಆ ಒಂದು ಜೀವಾತ್ಮ ಮತ್ತೊಂದು ದೇಹವನ್ನು ಪಡಿಬೇಕಂದ್ರೆ ಅದು ಮನಸ್ಸು. ಅಂದ್ರೆ ಈಗ ನಾವು ಏನದ್ರಿಂದ ಮಾಡಿದ್ದೀವಿ? ಹರೇ ಕೃಷ್ಣ. ನಮ್ಮ ದೇಹ ಯಾವುದೆಲ್ಲ ವಿಷಯಗಳಿಂದ ಮಾಡಿದೆ? ನೀರು, ಗಾಳಿ, ಮಣ್ಣು, ಪ್ರಾಣವಾಯು ಮಾತಾಜಿ. ಅಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಂತ ಎರಡು ದೇಹ ನಮ್ಗಿರುತ್ತೆ. ಸ್ಥೂಲ ಶರೀರ ಅಂದ್ರೆ ಈ ಪಂಚಭೂತಗಳಿಂದ ಆಗಿರುತ್ತೆ. ಸೂಕ್ಷ್ಮ ಶರೀರ ಅಂತಂದ್ರೆ ಕಣ್ಣಿಗೆ ಕಾಣದ ವಸ್ತುಗಳಿಂದ ಆಗಿರುವಂತದ್ದು, ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಹೇಳ್ತಾರೆ. ಈ ಸ್ಥೂಲ ಶರೀರ ಅನ್ನುವಂಥದ್ದು ಬದಲಾವಣೆ ಆಗ್ಬಿಡುತ್ತೆ. ಅಂದ್ರೆ ಆ ದೇಹವನ್ನ ನಾವು ಕಳ್ಕೊಂಡು ಇನ್ನೊಂದು ಹೊಸ ಪಂಚಭೂತಗಳಿಂದ ಆದಂತಹ ಬೇರೆ ಒಂದು ದೇಹವನ್ನ ನಾವು ಪಡ್ಕೋತೀವಿ. ಆದ್ರೆ ಈ ಸೂಕ್ಷ್ಮ ಶರೀರ ಏನಿದೆ ಅದನ್ನ ನಾವು ಕಳ್ಕೊಳ್ಳೋದಿಲ್ಲ. ಅದು ನಮ್ಮ ಜೊತೆಯಲ್ಲೇ ಬರ್ತಾ ಇರುತ್ತೆ, ಆತ್ಮದ ಜೊತೆಯಲ್ಲೇ ಹೋಗ್ತಾ ಇರುತ್ತೆ. ಯಾವಾಗ ಆ ಸೂಕ್ಷ್ಮ ಶರೀರವನ್ನು ಕೂಡ ನಾವು ಕಳ್ಕೋತೀವಿ, ಆಗ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಎಲ್ಲರೂ ಕೂಡ ಈ ಸೂಕ್ಷ್ಮ ಶರೀರವನ್ನ ಅಷ್ಟು ಸುಲಭವಾಗಿ ಕಳ್ಕೊಳ್ಳೋದಿಲ್ಲ. ಆ ಕಾರಣದಿಂದ ಏನಾಗುತ್ತೆ, ಆ ಸೂಕ್ಷ್ಮ ಶರೀರ ಯಾವ ರೀತಿ ಆತ್ಮದ ಜೊತೆ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಗಾಳಿ ಮಲ್ಲಿಗೆ ಗಿಡದ ತೋಟದ ಮೇಲೆ ಬೀಸಿದಾಗ ಆ ಒಂದು ಮಲ್ಲಿಗೆ ಕಂಪನ ಎತ್ಕೊಂಡು ಹೋಗುತ್ತಲ್ಲ, ಹಾಗೆ ಈ ಒಂದು ಆತ್ಮ ಅನ್ನುವಂಥದ್ದು ಅದು ಬೇರೊಂದು ದೇಹವನ್ನ ಪಡ್ಕೊಳ್ಳೋಕೆ ಪ್ರಯಾಣ ಏನ್ ಮಾಡ್ತಾ ಇರುತ್ತೆ. ಆ ಸಮಯದಲ್ಲಿ ಅದರ ಜೊತೆಯಲ್ಲಿ ಆ ಮನಸ್ಸು ಆ ವಾಸನೆಗಳನ್ನ, ಅಂದ್ರೆ ಹಿಂದಿನ ಜನ್ಮದ ಒಂದು ಏನೆಲ್ಲ ಒಂದು ನೆನಪುಗಳಿದೆ ಅದನ್ನ ಅವ್ರು ಎತ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ದೇಹ ಕಳ್ಕೊಂಡ್ರು, ಸ್ಥೂಲ ಶರೀರ ಕಳ್ಕೊಂಡ್ರು, ಸೂಕ್ಷ್ಮ ಶರೀರ ಜೊತೆಯಲ್ಲಿ ಹೋಗ್ತಾ ಇದೆ. ಆ ಸೂಕ್ಷ್ಮ ಶರೀರ ಮನಸ್ಸಿನಲ್ಲಿ ಆ ಹಂತದಲ್ಲಿ ಇಂದಿನ ಎಲ್ಲ ಒಂದು ನೆನಪುಗಳು ಅಥವಾ ಇಂದಿನ ಒಂದು ಸಂಸ್ಕಾರಗಳೇನಿದೆ ಅದೆಲ್ಲವನ್ನು ಅದು ತಗೊಂಡು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ ಅದೇನ್ ಮಾಡುತ್ತೆ, ಅದನ್ನ ತಗೊಂಡು ಮತ್ತೊಂದು ದೇಹಕ್ಕೆ ಹೋಗುತ್ತೆ. ಅಲ್ಲಿ ಮತ್ತೊಂದು ದೇಹ ಪಡೆದ್ಮೇಲೆ ಏನಾಗುತ್ತೆ, ನಾವು ಆ ಇಂದಿನ ದೇಹವನ್ನ ಕಳ್ಕೊಂಡು ಈಗ ಹೊಸ ದೇಹವನ್ನ ಪಡ್ಕೋತಾ ಇದೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗಾಳಿ ಗಂಧವನ್ನ ಒಯ್ಯುವಂತೆ ಐಹಿಕ ಜಗತ್ತಿನ ಜೀವಿ ಈ ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಅವನು ತಗೊಂಡು ಹೋಗ್ತಾನೆ. ಅಂದ್ರೆ ಕೆಲವೊಂದು ಸಲ ಕೆಲವೊಬ್ಬರಿಗೆ ನೆನಪು ಕೂಡ ಆಗುತ್ತೆ ಹಿಂದಿನ ಜನ್ಮದಲ್ಲಿ ಏನೆಲ್ಲ ಆಗಿತ್ತು ಅಂತ. ಅಂದ್ರೆ ಅದೆಲ್ಲ ನೆನಪು ಹೇಗೆ ಆಗ್ತಾ ಇದೆ ಅಂತಂದ್ರೆ ಆ ಸೂಕ್ಷ್ಮ ಶರೀರ ಅವ್ರ ಜೊತೆಲಿ ಇನ್ನೂ ಇದೆ, ಆ ಮನಸ್ಸು ಅವ್ರ ಜೊತೆಲಿ ಇದೆ. ಆ ಮನಸ್ಸಿನಲ್ಲಿ ಆ ಎಲ್ಲ ಹಿಂದಿನ ವಿಚಾರಗಳು ಅದು ಹಾಗೆ ಇದೆ. ಹೀಗೆ
ಪ್ರತಿಯೊಂದು ವ್ಯಕ್ತಿ ಅವನೇನ್ ಮಾಡ್ತಾನೆ, ಒಂದು ದೇಹವನ್ನ ಕಳ್ಕೊಂತಾನೆ, ಇನ್ನೊಂದು ದೇಹವನ್ನ ಪಡ್ಕೋತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. श्रोत्रैचक्षुस्पर्शनैश्च रसनङ्घ्राणमेव च अधिष्ठाय मनश्चायं ವಿಷಯಾನುಪಸೇವತೆ. ಅನುವಾದ: ಜೀವಿಯು ಹೀಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಜೀವಿ ಅವನು ಒಂದು ದೇಹ ಕಳ್ಕೊಂಡು ಇನ್ನೊಂದು ದೇಹ ಪಡಿತಾನೆ ಅಂತಂದ್ರೆ ಎಂತ ದೇಹವನ್ನ ಪಡಿತಾನೆ? ಹರೇ ಕೃಷ್ಣ. ಮನುಷ್ಯ ಇನ್ನೊಂದು ಸತಿ ಮತ್ತೆ ಮನುಷ್ಯನಾಗೆ ಹುಟ್ಟತಾನ? ಇಲ್ಲ ಮಾತಾಜಿ, ಕರ್ಮಾನುಸಾರವಾಗಿ ಏನಾಗಿ ಹುಟ್ಟತಾನೆ? ಮನುಷ್ಯರೆಲ್ಲ ಸತ್ಮೇಲೆ ಮತ್ತೆ ಮನುಷ್ಯ ಜನ್ಮವನ್ನೇ ಪಡಿತಾರ? ಇಲ್ಲ ಅಂದ್ರೆ ಯಾವ ಜನ್ಮ ಪಡಿತಾರೆ? ಅವನು ಮಾತಾಜಿ, ಯಾವ ಭಾವದಿಂದ ಸತ್ತಿರ್ತಾನ ಆ ದೇಹ ಯಾವ ಪಡಿತಾನ. ಭಾವದಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರ ಮನಸ್ಸಿನಲ್ಲಿ ಯಾವ ಭಾವ ಇದೆ ಮಾತಾಜಿ? ಅಂದ್ರೆ ಅವನು ಮತ್ತೆ ಮನುಷ್ಯನಾಗಿ ಹುಟ್ಟಬೇಕು ಅಂತ ಕಂಪಲ್ಸರಿ ಇಲ್ಲ. ಅವನ್ ಮತ್ತೆ ಯಾವ್ದಾದ್ರು ಪಕ್ಷಿಯಾಗೋ, ಪ್ರಾಣಿಯಾಗೋ, ಕೀಟವಾಗೋ, ಏನಾಗಿ ಬೇಕಾದ್ರೂ ಅವನು ಹುಟ್ಟಬಹುದು. ಅಂತಹ ಬೇರೆ ಬೇರೆ ದೇಹಗಳನ್ನ ಅವನು ಪಡೆದಾಗ ಏನಾಗುತ್ತೆ, ಅವನಿಗೆ ಬೇರೆ ಬೇರೆ ಇಂದ್ರಿಯಗಳು ಸಿಗುತ್ತೆ, ಅವನಿಗೆ ಬೇರೆ ಒಂದು ರೂಪ ಸಿಗುತ್ತೆ, ಬೇರೆ ಬೇರೆದೇ ಆದಂತ ಒಂದು ರೀತಿಯ ದೇಹ ಸಿಗುತ್ತೆ. ಆ ದೇಹಕ್ಕೆ ತಕ್ಕ ಹಾಗೆ ಅವನು ವರ್ತಿಸಬೇಕಾಗುತ್ತೆ. ಅಂದ್ರೆ ಈಗ ಆಮ್, ನೀವು ಯಾವ್ದಾದ್ರು ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ನಿಮ್ಗೆ ಒಂದು ನಾಯಿಯ ಪಾತ್ರ ಕೊಡ್ತಾರೆ. ನಾಯಿಯ ಪಾತ್ರ ಕೊಟ್ಟಾಗ ನೀವೇನ್ ಮಾಡ್ತೀರಾ? ನಾಯಿಯಾಗೇನೆ ನಡ್ಕೋಬೇಕಾಗತ್ತೆ. ಹಾಗೆ ನಿಮಗೆ ಮೀನಿನ ಪಾತ್ರ ಕೊಟ್ರೆ ನೀವು ಈಜಬೇಕಾಗತ್ತೆ. ಹಾರಕ್ಕಾಗತ್ತಾ? ಮೀನಾದ್ಮೇಲೆ ಮೀನಿನ ದೇಹ ಸಿಕ್ಕಿದ್ರೆ ನೀವು ಹಾರಕ್ಕಾಗತ್ತಾ? ಇಲ್ಲ ಮಾತಾಜಿ, ಈಜ್ಬೇಕಷ್ಟೇ. ಮತ್ತೆ ಪಕ್ಷಿ ಆದ್ರೆ ನೀವು ಹಾರ್ತೀರಾ. ಅಂದ್ರೆ ನಿಮ್ಗೆ ಆ ಒಂದು ಜೀವಾತ್ಮಕ್ಕೆ ಒಂದು ಲಿಮಿಟೇಷನ್ಸ್ ಬಂದ್ಬಿಡುತ್ತೆ. ಅಂದ್ರೆ ಅದಕ್ಕೆ ಎಂತಹ ಇಲ್ಲ ಒಂದು ಮಾತ್ರ. ಇಂದ್ರಿಯಗಳು, ಎಂತಹ ಒಂದು ದೇಹ ಸಿಕ್ತಿದೆ, ಅದಕ್ಕೆ ತಕ್ಕ ಹಾಗೆ ಅದು ವರ್ತಿಸ್ಬೇಕಾಗತ್ತೆ. ಹೀಗೆ ಆ ಜೀವಿ ಒಂದು ದೇಹವನ್ನ ಕಳ್ಕೊಂಡು ಇನ್ನೊಂದು ದೇಹವನ್ನು ಪಡ್ಕೊಂಡಾಗ ಅವನೇನಾಗ್ತಾನೆ, ಬೇರೆಯೇ ಆದಂತಹ ಒಂದು ಇಂದ್ರಿಯಗಳು ಅವನಿಗೆ, ಪ್ರತ್ಯೇಕವಾದ ರೀತಿಯ ಇಂದ್ರಿಯಗಳು ಅವನಿಗೆ ಸಿಗುತ್ತೆ. ಆ ಇಂದ್ರಿಯಗಳನ್ನ ಮನಸ್ಸಿನ ಸುತ್ತ ಜೋಡಿಸಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವನು ಇನ್ನೊಂದು ವಿಶಿಷ್ಟ ತಂಡವನ್ನ ಅನುಭವಿಸ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಆ ನಾಯಿ ನಮ್ಮ ಹಾಗೆ ಊಟ ಮಾಡುತ್ತಾ? ಇಲ್ಲ ಮಾತಾಜಿ. ಇಲ್ಲ ಅಂದ್ರೆ ಅವನು ಮನುಷ್ಯನಾಗಿದ್ದಾಗ ಅವನು ಯಾವ ರೀತಿ ಊಟ ಮಾಡ್ತಿದ್ದ, ಈಗ ನಾಯಿ ಆಗಿದ್ದಾನೆ, ಅವನು ಯಾವ ರೀತಿ ಊಟ ಮಾಡ್ತಾನೆ ಅಂತ. ನನಗೆ ಸಿಕ್ಕ ಅಂತ ಊಟನೇ ಅವನಿಗೆ ಸಿಗುತ್ತಾ? ನಾಯಿಗೆ ಸಿಗುತ್ತಾ? ಇಲ್ಲ ಮಾತಾಜಿ, ಎಂಜ್ಲು ಗಲೀಜು ಎಲ್ಲ ಸಿಗುತ್ತೆ. ಆ ಈಗ ಅವನು ಮನುಷ್ಯನಾಗಿದ್ದಾಗ ಎಂತ ಆಹಾರ ಸೇವನೆ ಮಾಡ್ತಿದ್ದ, ಈಗ ಪ್ರಾಣಿ ಜೀವ ಅಂದ್ರೆ ಅಂತಹ ಒಂದು ಬದುಕು, ಅಂತಹ ಒಂದು ದೇಹ ಸಿಕ್ಕಿದಾಗ ಅವನು ಯಾವ ರೀತಿ ಅವನ ಒಂದು ಬದುಕಿರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಲೋಕಾತ್ ಉತ್ಕರ ಉತ್ಕ್ರಾಮಂತಂ ಸ್ಥಿತಂ. ಓದು ಮತ್ತೆ. उत्क्रामन्तं स्थितं वापि भुञ्जानं वा गुणान्वितं विमूढानानुपश्यन्ति ಪಶ್ಯಂತಿ ಜ್ಞಾನಚಕ್ಷುಷಃ. ಅನುವಾದ: ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ, ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಸಾಧಾರಣವಾಗಿ ಜನ ಏನ್ ಅನ್ಕೋತಾರೆ ಅಂದ್ರೆ, ನೀವು ಹೊರಗಡೆ ಯಾರನ್ನಾದ್ರೂ ಹೋಗಿ ಕೇಳಿ, ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತಂದ್ರೆ ಮತ್ತೆ ಅವನು ಹುಟ್ಟುತ್ತಾನ ಅಂತಂದ್ರೆ ಕೆಲವೊಂದು ಜನ ಅದನ್ನ ಸ್ಪಷ್ಟವಾಗಿ ಒಪ್ಕೊಳ್ಳೋದಿಲ್ಲ. ನನಗೆ ಗೊತ್ತಿಲ್ಲ, ಹುಟ್ಟುತ್ತಾರೆ ಅಂತ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಅಂತ ಹೇಳ್ತಾರೆ. ಹೌದಾ ಅಲ್ವಾ? ಆ ರೀತಿ ಹೇಳ್ತಾರಲ್ವಾ? ಹೌದು ಮಾತಾಜಿ. ಹೌದು ಮಾತಾಜಿ. ಮತ್ತೆ ಇನ್ನೊಂದ್ ಸ್ವಲ್ಪ ಜನ ಏನಂತ ತಿಳ್ಕೊತಾರೆ ಅಂದ್ರೆ, ಈ ವ್ಯಕ್ತಿ ಮತ್ತೆ ಹುಟ್ಟುತ್ತಾನೆ ಒಪ್ಕೋತಾರೆ, ಆದ್ರೆ ಮತ್ತೆ ಮನುಷ್ಯನಾಗೆ ಹುಟ್ಟುತ್ತಾರೆ ಅಂತ ವಾದಿಸ್ತಾರೆ. ಆದ್ರೆ ಅವನು ಮತ್ತೆ ಈ ಗಿಡವಾಗಿ ಮರವಾಗಿ ಅವನು ಹುಟ್ಟುತ್ತಾನೆ ಅಂತ ಅವರು ಊಹೆ ಕೂಡ ಮಾಡ್ಕೊಳ್ಳೋದಿಲ್ಲ. ಆ ರೀತಿ ಕೂಡ ಯೋಚನೆ ಮಾಡ್ತಾರಲ್ಲ, ಅನೇಕ ಜನ ಆ ರೀತಿ ಕೂಡ ಯೋಚನೆ ಮಾಡ್ತಾರೆ. ಇನ್ನೊಂದು ಜನ್ಮ ಅಂತ ಇದ್ರೆ
ಅವ್ನು ಮತ್ತೆ ಮನುಷ್ಯನಾಗೆ ಬರ್ತಾನೆ ಅಂತ ಅನ್ಕೊಂತಾರೆ ಹೊರ್ತು, ನಾನೀಗ ಸತ್ತಿ ಇನ್ನೊಂದು ಜನ್ಮ ನಾನು ಹುಟ್ಟತೆ ಅಂದ್ರೆ ನಾ ಮನುಷ್ಯನಾಗೆ ಬರ್ತೀನಿ ಅಂತ ತಿಳ್ಕೊಳ್ಳೋದೇ ಹೊರ್ತು, ನಾ ಮತ್ತೆ ಯಾವ್ದೋ ಒಂದು ಗಿಡ ಮರ ಸೊಪ್ಪು ಇನ್ನೇನೋ ಆಗಿ ಹುಟ್ತೀನಿ ಅಂತ ಯಾರು ಅನ್ಕೊಳ್ಳೋದಿಲ್ಲ. ಆದ್ರೆ ವಾಸ್ತವದಲ್ಲಿ ಆ ರೀತಿ ಇದೆಯಾ? ನಾ ಮನುಷ್ಯರಾಗೆ ಹುಟ್ಟಬೇಕು ಅಂತ ಕಂಪಲ್ಸರಿ ಇದೆಯಾ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗೆ ಜ್ಞಾನ ಇದೆ ಅವರು ಅದನ್ನ ಅರ್ಥ ಮಾಡ್ಕೋತಾರೆ. ಈ ಎಲ್ಲ ಪ್ರಕೃತಿಯಲ್ಲಿ ವಾಸ್ತವದಲ್ಲಿ ಏನೆಲ್ಲ ನಡೀತಿದೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನದ ಶಿಕ್ಷಣ ಪಡೆದಂತಹ ಕಣ್ಣುಗಳು ಇರುವಂತವನು, ಯಾರಿಗೆ ಇದೆಲ್ಲ ಕೂಡ ಸ್ಪಷ್ಟವಾಗಿ ತಿಳಿತಾ ಇದೆ, ಅವನದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಆದ್ರೆ ಯಾರು ಮೂಢರಿದ್ದಾರೆ, ಅಂದ್ರೆ ಯಾರಿಗೆ ಈ ಒಂದು ಜ್ಞಾನ ಅನ್ನುವಂಥದ್ದಿಲ್ಲ, ಪ್ರಾಣಿಗಳ ಹಾಗೆ ಜೀವನ ಮಾಡ್ತಾ ಇದ್ದಾರೆ. ಪ್ರಾಣಿಗಳಿಗೂ ಮನುಷ್ಯರಿಗೂ ಇರೋ ವ್ಯತ್ಯಾಸ ಏನು? ಹರೇ ಕೃಷ್ಣ. ಪ್ರಾಣಿಗಳಿಗೆ ಯೋಚನಾ ಶಕ್ತಿ ಇರೋದಿಲ್ಲ ಮಾತಾಜಿ. ಆ, ಅವುಗಳಿಗೆ ಜ್ಞಾನ ಅನ್ನುವಂಥದ್ದು ಇರೋದಿಲ್ಲ. ಅವುಗಳಿಗೆ ನೆನಪಿನ ಶಕ್ತಿ ಅನ್ನುವಂಥದ್ದು ಕೂಡ ಇರೋದಿಲ್ಲ. ಮತ್ತೆ ನಾವೇನಾದ್ರೂ ಹೇಳಿದ್ರೆ ಅದನ್ನ ತಿಳ್ಕೊಳ್ಳುವಂತ ಶಕ್ತಿ ಕೂಡ ಅವರಲ್ಲಿ ಇರೋದಿಲ್ಲ. ಆದ್ರೆ ಮನುಷ್ಯರಲ್ಲಿ ಇದೆ. ಆದ್ರೆ ನಾವು ಅದನ್ನ ಇದ್ರೂ ಕೂಡ ಪ್ರಾಣಿಗಳ ಹಾಗೆ ಜೀವನ ಮಾಡಿದ್ವಿ ಅಂತಂದ್ರೆ, ಜ್ಞಾನವನ್ನು ಬೆಳೆಸ್ಕೊಂಡಿಲ್ಲ ಅಂತಂದ್ರೆ, ಮತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮನ್ನ ಎರಡು ಕಾಲಿನ ಪ್ರಾಣಿಗಳು ಅಂತ ಕರೀತಾರೆ. ಅವರನ್ನ ಮೂಢರು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತವ್ರು ಇದನ್ನ ಈ ಎಲ್ಲಾ ವಿಷಯಗಳನ್ನ ಅವರು ವಾಸ್ತವದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂದ್ರೆ, ಆಧ್ಯಾತ್ಮಿಕವಾಗಿ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ ಅಂತವರಿಗೆ ಮಾತ್ರ ಅದು ಗೋಚರ ಆಗ್ತಾ ಇದೆ. ಯಾರು ಅದನ್ನ ಆ ಪ್ರಾಣಿ ರೀತಿ ಜೀವನವನ್ನ ಮಾಡ್ತಾ ಇದ್ದಾರೆ, ಮುಂದಿನ ಜನ್ಮ ಅವ್ರದ್ದು ಪ್ರಾಣಿ ಜನ್ಮನೇ ಆಗಿರುತ್ತೆ, ಅಂತವ್ರು ಇದನ್ನ ತಿಳ್ಕೊಳ್ಳೋದಿಲ್ಲ. ಆ ಕಾರಣದಿಂದ ಅವರು ಪ್ರಾಣಿ ಜನ್ಮವನ್ನ ಮುಂದೆ ಪಡಿಬೇಕಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ದೇಹ ಬದಲಾವಣೆ ಆಗ್ತಿದೆ ಅನ್ನುವಂಥದ್ದು, ಮತ್ತೆ ಈ ಒಂದು ಪ್ರಕೃತಿ ಗುಣಗಳು, ಸತ್ವಗುಣ ರಜಗುಣ ತಮಗುಣ ಅನ್ನುವಂಥದ್ದು ನಮಗೆ ಬೇರೆ ಬೇರೆ ದೇಹಗಳನ್ನ ಹೇಗೆ ಕೊಡುತ್ತೆ. ನೀವು ನೋಡಿದ್ರಿ, ತಮಗುಣದಲ್ಲಿ ಇರುವಂತರು ಮುಂದಿನ ಜನ್ಮದಲ್ಲಿ ಎಂತ ದೇಹ ಪಡಿತಾರೆ? ಪ್ರಾಣಿ ಜನ್ಮ ಅಂದ್ರೆ ಲೋ. ರಜಗುಣದಲ್ಲಿ ಇರುವಂತವರು ತಮ್ಮ ಆಸೆಯನ್ನು ತೀರ್ಸ್ಕೊಳ್ಳುವಂತ ಅಂದ್ರೆ ಏನು ಧನಕ್ಕೋಸ್ಕರನೋ ಯಾರು ಏನೋ ಒಂದು ಆಸೆ ಇಟ್ಕೊಂಡಿರ್ತಾರಲ್ಲ ಮಾತಾಜಿ, ಅದ್ರ ಹಿಂದೆ ಓಡ್ತಾ ಇರ್ತಾರೆ. ಅಂದ್ರೆ ಅವರು ಎಷ್ಟೋ ಆಸೆ ಇಚ್ಛೆಗಳನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಪುಣ್ಯ ಮಾಡಿದ್ರೆ ಅವರು ಅಂತಹ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ಮತ್ತೆ ಮನುಷ್ಯ ರೂಪದಲ್ಲಿ ಈ ಭೂಮಿ ಮೇಲೆ ಹುಟ್ಟುತ್ತಾರೆ. ಸತ್ವಗುಣದಲ್ಲಿರೋರು ಪುಣ್ಯಗಳನ್ನ ಮಾಡ್ತಾರೆ, ಆ ಕಾರಣದಿಂದ ಅವರು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಹೀಗೆ ಆ ಗುಣಗಳು ನಮಗೆ ಬೇರೆ ಬೇರೆ ದೇಹಗಳನ್ನು ಕೊಡ್ತಾ ಇದೆ. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದನ್ನೆಲ್ಲ ಜ್ಞಾನ ಚಕ್ಷುವಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಈ ಸಾಧಾರಣವಾದ ಆ ಏನಂತ ಹೇಳ್ತೀವಿ, ಇಂದ್ರಿಯಗಳು, ಈ ಕಣ್ಣಿನಿಂದ ನಾವು ಅದನ್ನ ಕಾಣೋದಕ್ಕೆ ತಿಳ್ಕೊಳ್ಳಿಕ್ಕೆ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೋಡಿದ್ರೂ ಕೂಡ ತಿಳಿದೇ ಇರುವಂತವ್ರು ಅನೇಕ ಜನ ಇದ್ದಾರೆ ಅಂತ ಮುಂದೆ ನಾವು ನಾಳೆ ತರಗತಿಯಲ್ಲಿ ಮುಂದುವರಿಸೋಣ. ಮುಂದಿನ ಶ್ಲೋಕಗಳನ್ನ ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಒಂದ್ ನಿಮಿಷ ಯಾರು ಎಕ್ಸಿಟ್ ಆಗ್ಬಿಡಿ ದಯವಿಟ್ಟು. ಒಂದು ವಿಡಿಯೋ ಇದೆ, ಇದನ್ನೇ ರಿಲೇಟೆಡ್ ಆಗಿರುವಂತದ್ದು ತೋರಿಸ್ತೇನೆ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಅಲ್ಲಿವರೆಗೂ. ಹರೇ ಕೃಷ್ಣ.